ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆನೋಡ್ ಇನ್ವರ್ಟರ್ಸ್, ಯುಪಿಎಸ್ ಅಂಡ್ ಸ್ಟೆಬಿಲೈಸರ್ಸ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಸಹ ಪ್ರಾಯೋಜಕರು ಅರುಣ ಮಸಾಲಾಸ್, ಸಲೂನ್ ಸೋಲೋ, ಸಿಟಾಡೆಲ್ ಡೆವಲಪರ್ಸ್, ಡೌ ತೊಗರಿಬೇಳೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ARMC ಫರ್ಟಿಲಿಟಿ ಸೆಂಟರ್, ಮಾತಾ ಮ್ಯಾಟ್ರಿಮೋನಿ, AK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್, JP ಲೈಟಿಂಗ್ಸ್ ಅಂಡ್ ಇಂಟೀರಿಯರ್ಸ್, ವೈಸ್ಮಯ ಪರಿಸಿನಕಡವು ಕಣ್ಣೂರ್. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM. Nama TV presents Anod Dance Mommy Dance. Dance mommy, dance mommy, Dance, mommy, dance. Dance, mommy, dance. Dance, mommy, dance. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ಅಮ್ಮನು ತಾನೇ. Okay, welcome to everyone to your favorite show. That's none other than the number one show of Koshal Karnataka. That is Anod Dance Mommy Dance. ಓಕೆ, ಮತ್ತೊಂದು ಹೊಸ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಸ್ಪಾನ್ಸರ್ಸ್ ಇದ್ದಾರೆ ಆನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ ಟೈಟಲ್ ಸ್ಪಾನ್ಸರ್ಸ್, ಯೂಸರ್ ಫ್ರೆಂಡ್ಲಿ UPS ಸ್ಟೆಬಿಲೈಸರ್ಸ್ ಅಂಡ್ ಇನ್ವರ್ಟರ್ಸ್, ದಟ್ಸ್ ಆನೋಡ್. ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ ಮಸಾಲಾ, ಸಿಟಾಡೆಲ್ ಡೆವಲಪರ್ಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಡವ್ ತೊಗರಿಬೇಳೆ ಹಾಗೂ ಸ್ಯಾಲೋನ್ ಸೋಲೋ, ಮಂಗಳೂರು, ಉಡುಪಿ ಹಾಗೂ ಮಣಿಪಾಲ. ಥ್ಯಾಂಕ್ಸ್ ಟು ಆಲ್ ಆರ್ ಸ್ಪಾನ್ಸರ್ಸ್ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸಹ್ಯಾದ್ರಿ ಕಾಲೇಜ್ ಅಡ್ಯಾರ್. ಯಾಕಂದ್ರೆ ಇಲ್ಲಿಯ ಸುಂದರವಾದಂಥ ಆಡಿಟೋರಿಯಂನಲ್ಲಿ ನಡೀತಾ ಇದೆ ಆನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ ನ ಸೆಮಿಫೈನಲ್ಸ್, ದಟ್ಸ್ ಗ್ರೂಪ್ ರೌಂಡ್. ಓಕೆ, ಇಲ್ಲಿ ಯಾರು ವಿನ್ ಆಗ್ತಾರೆ ಅವರು ಮಾತ್ರ ಫೈನಲ್ಗೆ ಹೋಗ್ತಾರೆ. ಇಲ್ಲಿ ಯಾರು ಎಡವುತ್ತಾರೆ ಅವರು ಮನೆಗೆ ಹೋಗ್ತಾರೆ. ಆ್ಯಂಡ್ ಈ ವರ್ಷದ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಅನ್ನೋ ಅಂತ ಒಂದು ಟೈಟಲ್ ಏನಿದೆ ಅದನ್ನು ಯಾರು ಪಡೀತಾರೆ ಅನ್ನೋ ಅಂತ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಇದ್ರೆ ತುಂಬ ಕಷ್ಟ ಇದೆ. ಆದರೆ ಆ ಒಂದು ಉತ್ತರದ ಹೆಸರು ಅವರಾಗಬೇಕು ಅಂತ ಎಲ್ಲ ಮಮ್ಮೀಸು ತುಂಬ ಕಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಆ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಇದ್ರೆ 3 ಜನ ಮನಸ್ಸು ಮಾಡಬೇಕು. ಅದು ಬೇರೆ ಯಾರು ಅಲ್ಲ, ನಮ್ಮ ಎದುರುಗಡೆ ಇರುವಂತಹ ಬ್ಯೂಟಿಫುಲ್ ಜಡ್ಜಸ್. ಫಸ್ಟ್ ಆಫ್ ಆಲ್ ಐಡ್ ಲೈಕ್ ಟು ರಿಕ್ವೆಸ್ಟ್ ಅಂಡ್ ವೆಲ್ಕಮ್ ಮಿಸ್ಟರ್ ಅರುಣ್ ಆಲ್ವಾ ಸರ್. And the beautiful, the sweet Dikshita Acharya. Welcome. ಅಂಚನೆ ನಮ್ಮ ಮಾತನ್ನೆಲ್ಲ ಮೋಕೆದ ನಮ್ಮ ಊರ್ದ ನಮ್ಮ ನೀರ್ದ ಇಲ್ಲ ಬರೀತಾ ನೀರ ಕರೆದ ಕೋಣಲ್ ರೋಡ್ರಿಗಸ್. ಓಕೆ, ಜಡ್ಜಸ್ ಆಲ್ ಸೆಟ್. ಕೋಡದ ಎಪಿಸೋಡ್ ತೆಡಿಲ್ ಪೂರ ಬೂರ್ದುಂಡು ಇನಿ ಮಮ್ಮೀಸ್ ಎಂಚ ಮಲ್ಬೇರೆ ಅದು ಸ್ಟೇಜ್ನೇ ಪೂರ್ ಪವರ ಗೊತ್ತಜಿ, ಬಟ್ ವಿ ಹ್ಯಾವ್ ಟು ವೇಟ್. ಓಕೆ, ಇನಿತ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಲ್ಬರ ಮಸ್ತ್ ಖುಷಿ ಒಂದು ದಾಗ್ ಬಣ್ಣ. ಇನಿತ ಈ ಒಂದು ಕಾರ್ಯಕ್ರಮ ನಮ್ಮೊಟ್ಟಿಗೆ ಒಂದು ವಿಶೇಷವಾದ ವ್ಯಕ್ತಿ ಇಲ್ಲರು ನಮ್ಮ ತುಳುವೆ ಅಂತ ಬಂದ್ರೆ ನಮಗೆ ಭಾರಿ ಖುಷಿ ಆಗ್ಬಿಟ್ಟು ಯಾಕೆ ಬಂಡ ಈ ಒಂದು ಕಾರ್ಯಕ್ರಮ ನಡಪೋದು ಅಣ್ಣ. ಈಗ ಒನ್ ಆಫ್ ದ ರೀಸನ್ ನಮ್ಮ ಸಹ್ಯಾದ್ರಿ ಕಾಲೇಜ್ ಬಂದು ನಮಗೆ ಗೊತ್ತುಂಡು ಶೂಟಿಂಗ್ ಮಾತ್ರ ನಡಪೋನು ಸಹ್ಯಾದ್ರಿ ಕಾಲೇಜ್ ಇಡು ಅಣ್ಣ. ಒಂದು ಸಹ್ಯಾದ್ರಿ ಕಾಲೇಜ್ ಇದೆ ಒಂದು ಮೇನ್ ಪರ್ಸನ್ ಇಲ್ಲರು ಚೇರ್ ಪರ್ಸನ್ ನಮ್ಮ ಮಾತನ್ನೆಲ್ಲ ಮೋಕೆದ ಅಂಚನೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ದಾದುಂಡು ಆಯ್ತಾ ಪ್ರೆಸಿಡೆಂಟ್ಲ ಅದುಲ್ಲಿರು ಅವು ಬೇದೇರ್ಲತ್ತು ನಮ್ಮ ಮೋಕೆದ ಪೆರ್ಮೆದ ತುಳುವಾಯನಂಚಿನ ಮಂಜುನಾಥ್ ಭಂಡಾರಿ. ಸೊ ಅರ್ಧ ಎಮಲ್ತದ ವೇದಿಕೆಗೆ ಬರೋದು ಕೇಳೋದಿಲ್ಲ, ಜೊರಾನೆ ಚಪ್ಪಾಳೆ ಕೊಲ್ಲೆ. ಅಂಡ್ ಪ್ಲೀಸ್ ವೆಲ್ಕಮ್ ಮಂಜುನಾಥ್ ಭಂಡಾರಿ ಆನ್ ದ ಸ್ಟೇಜ್. ಪ್ಲೀಸ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡವೇತೋ ಸಾರ ಜನಗುಲೆಗೆ ಪ್ರೋತ್ಸಾಹ ಕೊರ್ಪುನಂಚಿನಾರ ಅಥ್ಲೆಟಿಕ್ಸ್ ಆದುಪ್ಪು ಅಂಚನೆ ವಿದ್ಯಾ ಕ್ಷೇತ್ರ ಆದುಪ್ಪು ಅಂಚನೆ ನಮ್ಮ ತುಳು ಚಿತ್ರರಂಗಗಳ ಅರ್ನ ಒಂಜಿ ಸಹಕಾರ ಮಲ್ಲ ಮಟ್ಟಡು ಬಂದ್ರೆ ಭಾರಿ ಖುಷಿ ಆವೊಂದುಂಡು. ಅಂಚನೆ ಸ್ವಲ್ಪ ಇಂಚಿನ ಒಂಜಿ ಕಾರ್ಯಕ್ರಮಕ್ಕೆ ಇರ್ನ ಸಹಕಾರ ಉಂಡು ಏತ್ ಖುಷಿ ಆವೊಂದುಂಡು. ಮಸ್ತ್ ಖುಷಿ ಆವೊಂದುಂಡು. ಎಂಕಲ್ನ ಕಾಲೇಜಿಡ್ ಎಂಕಲ್ನ ಒಂಜಿ ಕ್ಯಾಂಪಸ್ ಈ ಪ್ರೋಗ್ರಾಮ್ ಆವೊಂದುಂಡು. ಐಡ್ದಲ್ಲಂದು ಮಮ್ಮಿ ನಕ್ಕಲು ಏರು ಒಂಜಿ ಒತ್ತೊಡಡು ಇಡೀ ದಿನ ತನ್ನ ಜೀವನವನ್ನು ಕಳೆಯೊಂದುಪ್ಪೇರ ಇಡೀ ಜೀವನನು ಅಂಚಿನಕ್ಲಿಗೆ ಅಕ್ಲೇನ ಒಂಜಿ ಟ್ಯಾಲೆಂಟ್ ದಾದ ಅಕ್ಕಲ್ನ ಒಂಜಿ 10-15 ವರ್ಷ ಅಕ್ಕಲು ದಾದ ಕಲ್ತದುಪ್ಪೇರು ಅಕ್ಲು ಮದ್ಮ್ಯಾದ ಸಂಸಾರ ಬತ್ತಿಕೊಳ್ಳೇನು ಪೂರ ಮರತದುಪ್ಪೇರು ಕುಡೋರಾವೇನ ನೆನಪು ಮಲ್ತದು ಅಕ್ಲು ದುಂಬುದ ಒಂಜಿ ಪೀಳಿಗೆಗೆ ಎಂಚ ಉಪ್ಪೋಡು ಪಂದದ ಅಕ್ಲನ ಜೋಕಲೆಗೆ ಅಕ್ಲು ನೆನಪು ಮಲ್ತೊಂದು ಕೊರ್ಪಿನಂಚಿನ ಒಂಜಿ ಕಾರ್ಯಕ್ರಮ ನಿಕ್ಲು ಮಲ್ತೊಂದುಲ್ಲರು ಆ ಮಲ್ತೊಂದುಲ್ಲರು ಪಂಡ ನಿಕ್ಲೆ ಮಸ್ತ್ ಖುಷಿ ಆತಂಡು. ಅಂಚಿನ ಒಂಜಿ ಸಂದರ್ಭಡು ಎಂಕುಲು ಐಕೊಂಜಿ ಸಹಕಾರ ಕೊರ್ಪಿನಂಚಿನ ಒಂಜಿ ಯೋಗ ಎಂಕ್ಲೆ ತಿಕ್ಕದನ್ನು ಬಂಡಲ್ಲ ಎಂಕ್ಲೆ ಮಸ್ತ್ ಖುಷಿ. ಥ್ಯಾಂಕ್ ಯು ಸೋ ಮಚ್ ಅಂಜನೆ. ಈ ಒಂಜಿ ಎಪಿಸೋಡ್ ಫುಲ್ ಇರುಪ್ಪೋಡು ಕೆಲವಾದ ಪರ್ಫಾರ್ಮೆನ್ಸ್ ತೂವೋಡು ಇರ್ನ ಕಮೆಂಟ್ಸ್ ಲ ಕೊರಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್. ಪ್ಲೀಸ್. ಓಕೆ, ಎಂಕಲ್ನ ಜಡ್ಜಸ್ ರೆಡಿ ಆದುಲ್ಲೇರು, ಎಂಕಲ್ನ ಸ್ಪೆಷಲ್ ಗೆಸ್ಟ್ ಕೂಡ ಎಂಕಲ್ನೊಟ್ಟಿಗೆ ಉಲ್ಲೇರು. ದ ಸ್ಪೆಷಲ್ ಪಾರ್ಟ್ ಆಫ್ ದಿಸ್ ಎಪಿಸೋಡ್, ಕಾರ್ನೆಲ್, ದಿಸ್ ಇಸ್ ಫಾರ್ ಯು. ರೂಪೇಶ್ ಶಿರೆಗೋಸ್ಕರ ದಾದನ ಕಂದೆ. Really, I was surprised and it's true. Iregoskara dadana kanderge and he wants to give it to you.
ಖಂಡಿತ ತಿಂಡ್ರ ಅಂತ ಆಯ್ತು, ತಿಂಡ್ರ ಅಂತ ಆಯ್ತು. ಎಂಕೋಸ್ಕರಣ ಖಂಡಿತ ತಿಂಡ್ರ ಬಣ್ಣ ಆಯ್ತು, ಮಸ್ತ್ ಅವು ಖಂಡಿತ ಅವು ಎಡ್ಡೆ ದಾಲ ಕಣದುಪ್ಪಾಯರು ಇಜ ತುಯ್ ಬಗ್ಗೆ ಗೊತ್ತಾ ಮಸ್ತ್ ರೂಮರ್ಸ್ ಬೈತು ಅದನ್ನ ಎಂಕ್ಲಿಯರ್ಗಳ ಸಮಯ ಜಂಚ ಸೊ ದೇಮಾಂತದ ವೇದಿಕೆಗೆ ಬಲೆ ಆ್ಯಂಡ್ ಇರ್ನ ಬರಿ ಡುಪ್ಪುನಾರೇನು ತೂಪುನ ಜಾಸ್ತಿ ಅವನು ಹೋಗುನ ಜಾಸ್ತಿ ಅವನ ಅಂಚ ಆಯ್ನಡ್ದಾದ್ರ ಇರಗೋಸ್ಕರ ಸ್ಪೆಷಲ್ ಆದ ವೆರಿ ಟ್ಯಾಲೆಂಟೆಡ್ ಒಂಜಿ ಲೇಡಿನ ತುಂಬ ಇದ್ದಾನೆ ಸೊ ಖಂಡಿತ ಮೊದಲ ಇರಗೆ ಇನ್ ಫ್ಯೂಚರ್ ಅಡಿ ಒಪ್ಪ್ಯಾರ ಮದ್ಮೇಲೆ ಆವಲಿ ಇರ ಅಂಚಿನ ಒಂಜಿ ಲೇಡಿ ಸೊ ಪ್ಲೀಸ್ ಬೇಗ ಬರೋಡು ವೇದಿಕೆಗೆ ಓಕೆ ಕಾರ್ನಲ್ಲಿ ಇರ್ ಬೈದಾರು दादा इरेग गिफ्ट उंडिगे बीच में कबाब में हड्डी नहीं बनना चाहती हूँ so I think I should leave इंचिनापुर right हड्डी should not be there yeah please mic is over to you and the stage is totally yours please yes okay ಕಣ್ಮುಚ್ಚಲೆ 100% ಇರಗೆ ಇಷ್ಟ ಆಪನು ವೆರಿ ಟ್ಯಾಲೆಂಟೆಡ್ ಅವು ಮಾತ್ರ ಸೊ ಇಲ್ಲಾಡು ಮಾತ್ರ ಪನೊಂದು ಪೇರು ಪೊಂಜನಾಗ್ಲಿ ಕಂಡ ನೆರ್ಪೇರು ಏತ್ ಪೊರ್ತು ಮಾರೈತಿ ನಿಕ್ ಬರ್ರೆ ಅಪ್ಪಕವನ್ ಪೇರು ಈ ರೆಗ್ದಾನೆ ಗೊತ್ತು ಸಾರಿ ತುತ್ತಿ ರೇತ್ ಬಂಗೊಂಡು ಇರೇ ಗೊತ್ತು ನಾದೊಂಜಿ ನೆರ್ಪೇರು ಸೊ ಈ ಪರ್ಫಾರ್ಮೆನ್ಸ್ ತೂಯಿ ಬೊಕ್ಕ ಖಂಡಿತವಾಗ್ಲ ಆ ಪೊಂಜನಾಗ್ಲಿ ಒಂಜಿ ವಾರ ಅಂಚ ಪನ್ಪರ್ನಾಂಡ ಯು ಹ್ಯಾವ್ ಟು ಥಿಂಕ್ ಅಗೇನ್ ದಾಯಕ್ ಬಂಡ ಮೂಜರ ನಿಮಿಷಡು ಆರ ಐನು ಸಾರಿ ಚೇಂಜ್ ಮಲ್ಪೇರು ನಾನು ಈ ರೀತಿಲೇ ಈರೊಂಜಿ ಡ್ಯಾನ್ಸರ್ ಪ್ರೊಫೆಷನಲ್ ಡ್ಯಾನ್ಸರ್ ಆ್ಯಂಡ್ ಆರ್ಲ ಪ್ರೊಫೆಷನಲ್ ಡ್ಯಾನ್ಸರ್ ಐ ಮ್ಯಾಚ್ ಆಂಡ್ ಬೊಕ ಇರಗೆ ಪಿದೆ ಪೋಯರತ್ತಿನ ಮೂಜರ ನಿಮಿಷ ಐನ್ ಪಂಡ ಒಂಜಿ ಸೀರೆ ಒಂಜಿ ಅರ್ಧ ನಿಮಿಷ ಅವ ಮತ್ತ ಕೂಡ್ದು ಬರೋದುಂಡು ಆಲ್ ದ ಬೆಸ್ಟ್ ಆ್ಯಂಡ್ ಕಣ್ಣು ಮುಚ್ಚಲೇ ಇರು ಕಣ್ಣು ಮುಚ್ಚಲೆ ಎಲ್ಲೂ ಇಲ್ಲ ಕಣ್ಣು ಮುಚ್ಚಲೆ ನಾನು ಏಪ ಓಪನ್ ಪಂಡ್ರ ಕಣ್ಣು ಮುಚ್ಚಲೆ ಓಕೆ ಎಸ್ ಎಂಕ್ ಸಾರಿ ಪಡೆಯರ ಕಾರ್ನೆಲ್ ಕಾ ಸ್ವಯಂವರ್ ಓಕೆ टैन 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 फैंटास्टिक ओपन योर आईज वाओ लव हो गया प्लीज ए निकल दाना बಣ್ಣ ಹೋಗ್ಬಿಡಿ ಇರ್ನಲ್ಲ ಹಾ ಎಸ್ come on feel ಖುಷಿ ಯಾದ ರಾದ ರಾದ ಪೋಂಡು ಈ ಜೀವ ಸುಖ ಭಾಗ್ಯ ತೂದು ತೂದು ಕೊಂಡು ದೈವ ಎನ್ನ ನಿನ್ನ ನೀರಲೊಂಜೆ ನನ್ನ ಬಣ್ಣ ಬಣ್ಣ ಕಟ್ಟಿದಾಂಡು ಕಣ ಎನ್ನ ನಿನ್ನ ಉಸಿರೊಂಜೆ ನನ್ನ ನರ ನರ ಮೋಕೆದ ಪಾಡನ ನನ್ನ ಸುರು ಸುರು ಪೊಸ ಪೊಸ ಕವಿತೆಲು ಪೊರ್ಲು ದಿನ ದಿನ ಖುಷಿ ಯಾದ ರಾದ ರಾದ ಪೋಂಡು ಈ ಜೀವ हमारी देता वो तुमको बता शर्मो है आके पर्दे गिरा के करनी है हमको खता जिद है अब तो है खुद को मिटाना होना है तुझ में परा चांद से बारिश जो करता हमारी देता वो तुमको बता शर्मो है आके पर्दे गिरा के करनी है हमको खता Bobby, make it soon. Barber. Mega Bobby. Wow. Carry on. Punda adina surutu ina akshana budu budu barbi premada jala dayadidu eduru untulawa jate seruna dinapanu ini baruvana என்ன நிரலு யாலா என்ன சுயலு யாலா Yes, no.
more. Wow. तेरे और मेरे मिलने का मौसम आया है, सबसे छुपा के तुझे सीने से लगाना है, प्यार में तेरे हद से गुजर जाना है, इतना आ गया कबाब मैंडी। पहली बार आया है। Wow, 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 fantastic. Bobby! Bobby! ಪಿರೋಡ್ ಏರಿ ಸಾರಿ ಏರಿ ಚಿಂಗಲ್ ಬುರ್ತು ಓಡಿ ಒಂದು ಬತ್ತ Bobby, please bele. Fantastic. Kebab Maddin ಬಂದು ಪೋಯಿನ ಅದೇ ಬೋಡ ಇಬ್ರಾರ್ ಮಾತಿರಿಗೆ. And all the best. Finally ಮೇರೆ ಎಂಜಿನಿಯರ್ ಗೊತ್ತಾ ನಿಂಗೆ. ಹತಿಯೇ ಒಂದು ಲವ್ ಮನ್ಪಣಗ ಫಸ್ಟ್ ನಮ್ಮ ಸ್ತ್ರೀಲಿಂಗ ಪುಲ್ಲಿಂಗ ತೂದು ಲವ್ ಮಾಡ್ಕೊಡು. So what's your name? ಇರ್ನ ಪುದರ್ದದೆ ಹರಿಶ್ಚಂದ್ರ ಪೆರಾಡಿ. ಬಟ್ ಸೀರಿಯಸ್ ಆದ್ ಬಲ್ಲೆ ಇರೆಗೆ ಓಕೆನಾ ಅದಾರು ಮ್ಯಾನೇಜ್ಮೆಂಟ್ ಪೇರು ಓಕೆನಾ ಹತ್ತು ಒಂದು ನಿಮಿಷ ಎಂಕಲ ಓಕೆ ಇಜ್ಜಿ ಸುರು ಗೋರಕಂಡಿ ಕರೆಕ್ಟ್ ಆತ ಇರ್ನ ವಾಯ್ಸ್ ಆತ ಇಂದು ಹಾಂ ಎಲ್ಲನೇ ವಾಯ್ಸ್ ಅಯ್ಯೋ ಓಕೆ ವಾಟ್ ಅ ಟ್ಯಾಲೆಂಟ್ ಯಾ ಫ್ಯಾಂಟಾಸ್ಟಿಕ್ ಆತ್ ಬೇಗ ಸಾರಿ ಅದು ಸಾರಿ ಏರ್ ಚೇಂಜ್ ಮಾಡ್ತಂದಿತ್ತಾರೆ ಅಡಕ್ಕೆ ಓಡಿ ಸಾರಿ ಏರ್ ಚೇಂಜ್ ಮಾಡ್ತೀನಿ ಇರನ ಇಂಚೊಂದು ಪಲ್ಲೆ ಇಂಚ ಟ್ರಿಕ್ಸ್ ಇಂಚೊಂದು ಟ್ರಿಕ್ಸ್ ಪನ್ನೊಂಚಿ ನೆಕ್ಸ್ಟ್ ಶೋಕ್ ಬಂಗಾವು ಸೊ ಎಂತ ಸಾಧ್ಯ ಅಂడి ಈತ್ 3 ನಿಮಿಷ 5 ಸಾರಿ ಇಂದು ಪಂಡ್ಲೆ ಸ್ಪೆಷಲಿ ಸೌಜನ್ಯ ಬಕ ದೀಕ್ಷಿತ ಕೇನ್ಲೆ ಮೇಕಪ್ ಡ್ರೆಸ್ ಚೇಂಜ್ ಈತ್ ಟೈಮ್ ದೆತ್ತನ ನಮ್ಮ ಬತ್ತದವ್ರು ಕಾತೊಂದುಪ್ಪ ಕೇನ್ಲೆ ಎಸ್ ಪ್ಲೀಸ್ ಲರ್ನ್ ಒಂಜ ಆಣ ಅದು ಎಂಗ್ಲಗ್ ಪೆರ್ಮೆ ಒಂದು ಆಣ ಅದು ಪೊಣ್ಣುಲೆಗಿರ್ ಬುದ್ಧಿ ಕಲ್ಪ ಅದರ ಪಲ್ಲೆ ಎಂತ ಸಾಧ್ಯ ಅಂಡ ಆಗ್ಲಿಕ್ಕೆ ಟಿಪ್ಸ್ ಕೊರ್ಲೆ ಒಂದು ಟ್ರಿಕ್ಸ್ ಆತೆ ಒಂಜ ಎರಡಲ್ಲ ಪತ್ತೋಡ ಆತೆ ಇಜಿಂದ ಓಂಡಲ್ ಚೇರ್ದ ಮಿದ್ದಿತ್ತು ನಾಡು ನಮ್ಮನೆ ತುತ್ತೊಂದು ಬರ್ತೀನಿ ಆತೆ ಫಾಸ್ಟ್ ವೆರಿ ಫಾಸ್ಟ್ ಅದು ಅವು ಕರೆಕ್ಟ್ ಅಪ್ಪ ಬಟ್ ತುತ್ತುನ ಎಂಚಾನ್ ಈತ್ ಫಾಸ್ಟ್ ಎಂಚಂದ್ ಬಂಡ ಎಂಚ ತುತ್ತುಂದವು ಆಕ್ಚುಲಿ ಗೊತ್ತುಂಡು ಗರ್ಲ್ಸ್ಗೆ ಮಾತಾಡಗ್ಲ ಅವೇ ಫಾಸ್ಟ್ ತುತ್ತುಂಡು ತುತ್ತುನ ಎಂಚಂದ್ ಗೊತ್ತು ಯಾನಿಂದ ಮಲ್ತು ತೋಜ ಅವ್ರದ್ದು ಇಜ್ಜಿ ನಾರ್ಮಲ್ ವೇಟೇ ಮಲ್ತೀನಿ ಬಟ್ ಫಾಸ್ಟ್ ಆದ್ ಮಲ್ತೀರಿ ಫ್ಯಾಂಟಾಸ್ಟಿಕ್ ನಾನು ಏರ್ಲ ಇಲ್ಲಡೆ ಕಣ್ಣನೆಗೆ ಪಂಡ್ರೆಜ್ಜಿ ಇನ್ನೇ ಸಾರಿ ತುತ್ತೇರಿ ಲೇಟ್ ಆಪುಡು ಖಂಡಿತ 3 ನಿಮಿಷ 5 ಸಾರಿ ತುತ್ತೊಲಿ ನಾಡ ಒಂಜಿ ಸಾರಿನ ಅಟ್ಲೀಸ್ಟ್ 1 ನಿಮಿಷ ತುತ್ತೊಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ನಾನು ಇಂಚಿನ ಕೊಂಚ ದೂರ ಹೋಗ್ಲೆ ಥ್ಯಾಂಕ್ಸ್ ಅಲಾಟ್ मुझ में कहीं बाकी थोड़ी सी है जिंदगी ಕಣ್ಣು ಪೋಂಡ 2 ಲಕ್ಷ ಕೆಬಿ ಪೋಂಡ ಕೂಡ 4 ಲಕ್ಷ ಕಿಡ್ನಿ ಪೋಂಡ 5 ಲಕ್ಷ ಕಾರ್ ಪೋಂಡ ಕೂಡ ಮಲ ಲಕ್ಷ ಅಂಚ ಟೋಟಲ್ ಲೆಕ್ಕ ಪಾಡ್ನ 25 ಲಕ್ಷದ ಒಂಜಿ ವ್ಯವಸ್ಥೆ ಕೊಡ್ತಾರೆ ನಮಗೆ कुछ ऐसी लगन इस लम्हे में है ये लम्हा कहाँ था मेरा. This was not like all kind of a dance and all message ittin Welcome back after the break to your favorite show. There's none other than now the number 1 dancing reality show of coastal Karnataka. That is Anode Dance Mummy Dance. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಮೂಡಿ ಬರಬೇಕು ಅಂತ ಇದ್ರೆ ತುಂಬಾ ಜನ ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಸ್ಯಾಲನ್ ಸೋಲೋ, ಅದ್ರ ಬಗ್ಗೆ ನಾನು ಹೇಳಬೇಕು ಅಂತ ಇದ್ರೆ ಅಂದವಾಗಿರುವಂಥ ತಲೆ ಕೂದಲು ಇದ್ರೂ ಕೂಡ ಅದಕ್ಕೆ ಹೇರ್ ಸ್ಟೈಲ್ ಸರಿಯಾಗಿಲ್ಲದೆ ಇದ್ರೆ ಅದು ಸರಿಯಾಗಿರಲ್ಲ. ನಂತರ ಸ್ಟೈಲ್ ಮಾಡಬೇಕು ಅಂತ ಇದ್ರೆ ಆ್ಯಂಡ್ ಕಾರ್ನೆಲ್ ಥರ ಬೇಡ ಅಂತ ಇದ್ರೆ ಆದಷ್ಟು ಬೇಗ ಹೋಗಿ ಸ್ಯಾಲನ್ ಸೋಲೋ. ಅದೇನೆ ಇತ್ತೆ ಈ ಒಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಡಿ ಪರ್ಫಾರ್ಮೆನ್ಸ್ ಕೊರ್ರೆ ಬರೋದಿಲ್ಲ ಮೇಘಾ ಕಾಮತ್. ಜೋರಾನ ಚಪ್ಪಾಳೆ ಕೊರ್ಲೆ ಅಂಡ್ ಪ್ಲೀಸ್ ವೆಲ್ಕಮ್ ಮೇಘಾ ಕಾಮತ್ ಆನ್ ದ ಸ್ಟೇಜ್.
काम चोर अंडी खाई की, एक काम भी ठीक से नहीं कर सकती। मेरी आँख 1.5 लाख लेके आओ तो ठीक हो जाएगा। अभी मुझ में कहीं बाकी थोड़ी सी है जिंदगी, जगी धड़कन नहीं, जाना जिंदा हूँ मैं तो अभी। कुछ ऐसी लगन इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं या जी लूं जरा। गुड जॉब, सैलरी ले लो। खुशियाँ चूम लूं या रो लूं जरा, मर जाऊं या जी लूं जरा। कुछ कर गुजरने को खून चला, आंखों के शीशे में उतरने को खून चला, बदन से टपक कर जमीन से लिपट कर, गलियों से रस्तों से उभर कर खून चला। मेरे आंखों की खोज में मैंने अपना दिल पाया। आंखों के बिना कोई भी जी सकता है, मगर दिल के बिना कोई भी नहीं। आप भी अपना दिल आज ही ढूंढिए। Wow. Fantastic and fantastic. So, technically, but concept-wise, that was wonderful. Fantastic. ನೋಡಿ ಖಂಡಿತವಾಗ್ಲೂ ನಾನು ಒಂದು ಮಾತು ಹೇಳ್ತೀನಿ, ಜ್ಞಾಪಕ ಇಟ್ಟು ಕೇಳ್ಕೊಳ್ಳಿ. ಏನಪ್ಪ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಇರುವಂಥ ಮಾತು, ನಾವು ಯಾವತ್ತೂ ಕೂಡ ದೇವ್ರ ಹತ್ರ ತುಂಬ ಕಂಪ್ಲೇಂಟ್ ಮಾಡ್ತೀವಿ. ಏನಪ್ಪ ಅಂದರೆ ದೇವರೇ ನನಗೆ ಬೈಕ್ ಕೊಟ್ಟಿಲ್ಲ, ದೇವರೇ ನನಗೆ ಕಾರ್ ಕೊಟ್ಟಿಲ್ಲ, ದೇವರೇ ನನಗೆ ದೊಡ್ಡ ಬಂಗ್ಲಾ ಕೊಟ್ಟಿಲ್ಲ, ದೇವರೇ ಮನೆ ಕೊಟ್ಟಿಲ್ಲ, ನನಗೆ ಹಣ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ ಅಂತ. ಆದರೆ ಯಾವತ್ತೂ ಕೂಡ ದೇವರಿಗೆ ಥ್ಯಾಂಕ್ಸ್ ಹೇಳಿರಲ್ಲ. ದೇವರೇ ನನಗೆ 2 ಕಣ್ಣು ಕೊಟ್ಟಿದೀಯಾ, 2 ಕಿವಿ ಕೊಟ್ಟಿದೀಯಾ, 1 ಮೂಗು ಕೊಟ್ಟಿದೀಯಾ, 2 ಕೈ ಕೊಟ್ಟಿದೀಯಾ, 2 ಕಾಲು ಕೊಟ್ಟಿದೀಯಾ, ಆರೋಗ್ಯವಂತ ಶರೀರ ಕೊಟ್ಟಿದೀಯಾ ಅಂತ ಯಾವತ್ತೂ ಕೂಡ ನೀವು ದೇವರಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕೆ ಚಾನ್ಸೇ ಇಲ್ಲ, ಹೇಳಿರಲ್ಲ. ಒಂದು ವೇಳೆ ಆ ತಪ್ಪನ್ನು ಮಾಡಿದರೆ ಖಂಡಿತ ಇವತ್ತು ದೇವರ ಹತ್ರ ಹೇಳಿ ಥ್ಯಾಂಕ್ ಯು ಅಂತ. ಯಾಕೆ ಅಂದರೆ
ಶ್ರೀಮಂತಿಕೆಯನ್ನು ಕೇಳಿದ್ರೆ ಅದು ಇವತ್ತು ಬಂದು ನಾಳೆ ಹೋಗ್ಬೋದು, ಆದರೆ ಆರೋಗ್ಯವಂತ ಶರೀರ ಇದ್ದರೆ ಖಂಡಿತವಾಗ್ಲೂ ನಾವು ಸಾಯೋವರೆಗೂ ಖುಷಿಯಿಂದ ಬದುಕಬಹುದು ಅಂತ ಒಂದು ಅದ್ಭುತವಾಗಿರುವಂಥ ಸಂದೇಶವನ್ನು ಈ ಒಂದು ಆ್ಯಕ್ಟ್ ಮೂಲಕ ತೋರಿಸಿದ್ದಾರೆ. ಅದೇ ರೀತಿ ನಮ್ಮ ದೇಶದಲ್ಲಿ ಅದೆಷ್ಟೋ ಕೋಟಿ ಜನರು ಪ್ರತಿದಿನ ಸಾಯ್ತಾರೆ. ಒಂದು ವೇಳೆ ಪ್ರತಿಯೊಬ್ಬರು ಕೂಡ ಕಣ್ಣನ್ನು ದಾನ ಮಾಡುವಂಥ ಒಂದು ದೊಡ್ಡ ಡಿಸಿಷನನ್ನು ತಗೊಂಡ್ರೆ ಆದಷ್ಟು ಬೇಗ ನಮ್ಮ ದೇಶದಲ್ಲಿ ಒಬ್ಬರೂ ಕೂಡ ಕಣ್ಣಿಲ್ದಿರೋಂಥ ಕುರುಡರು ಇರೋದಿಲ್ಲ ಅಂತ ಒಂದು ಕಾರ್ಯ ಆಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಮೊದಲನೇದಾಗಿ ಈ ಒಂದು ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಅರುಣ್ ಆಳ್ವಾಸ್ ಸರ್ ಅವ್ರ ಹತ್ರ ಕೇಳ್ತಾಳ. ಮೇಘಾ ಕಾಮತ್, ಹೇಗಿದ್ದೀರಾ? ಗುಡ್. ಹೇಗೆ ಅನಿಸ್ತು ಈಗ ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಹೇಗೆ ಅನಿಸ್ತು? ಐ ಟ್ರೈಡ್ ಮೈ ಬೆಸ್ಟ್ ಸರ್. ಓಕೆ, ಕೊರಿಯೋಗ್ರಾಫಿ ಬಗ್ಗೆ ಹೇಳೋದಾದರೆ ಇಟ್ ವಾಸ್ ಕ್ಲೀನ್ ಆ್ಯಂಡ್ ನೀಟ್ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದೀರಾ. ಆ ರೀತಿ ನೀವು ಅದನ್ನು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಹಾಗೆ ಕೋಆರ್ಡಿನೇಷನ್ ಆಗಲಿ ಮತ್ತು ನಿಮ್ಮದು ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು. ಅರ್ಥಕ್ವಿಕ್ ಬಗ್ಗೆ ನೇಪಾಳದಲ್ಲಿ ಆದ ರೀತಿ ಮತ್ತು ಕಣ್ಣಿಲ್ಲದವ್ರದ್ದು ಯಾವ ರೀತಿ ಒಂದು ಸಫರ್ ಮಾಡ್ತಾ ಇದ್ದಾರೆ ಅಲ್ಲಿ ಅದನ್ನು ನೀವು ಇಲ್ಲಿ ತೋರಿಸಿದ್ದೀರಾ. ಕೊರಿಯೋಗ್ರಫಿ ಬಗ್ಗೆ ಹೇಳೋದಾದರೆ ಬೇರೆ ವರ್ಡ್ ಇಲ್ಲ. ಆದರೆ ಕೆಲವು ಕಡೆಯಲ್ಲಿ ನಿಮ್ಮ ಗ್ರೂಪ್ ಮಾಡೋದಕ್ಕಿಂತ ಮುಂಚೆ ನೀವು ಆ ಸ್ಟೆಪ್ಪಿಗೆ ಹೋಗ್ತಿದ್ದೀರಾ. ಒಂದು ಸ್ಟೆಪ್ ಸ್ಟಾರ್ಟ್ ಆದ ನಂತರ ಎಂಡ್ ಆಗುವಾಗ ನೀವು ಇನ್ನೊಂದು ಸ್ಟೆಪ್ಪಿಗೆ ಹೋಗ್ತಾ ಇದ್ದೀರಾ. ಅದು ಬಿಟ್ಟರೆ ಡ್ಯಾನ್ಸ್ ಬಗ್ಗೆ ಹೇಳೋದ್ರಲ್ಲಿ ಏನಿಲ್ಲ. ಓಕೆ, ನಿಮ್ಮ ಗ್ರೂಪ್ ಬಗ್ಗೆ ಹೇಳೋದಾದರೆ ಯೂನಿಟಿ ಸ್ಟ್ರೆಂತ್ ಇದ್ದಾಗೆ ಆ ರೀತಿ ನೀವೊಂದು ಪರ್ಫಾರ್ಮೆನ್ಸ್ ಇಲ್ಲಿ ಕೊಟ್ಟಿದ್ದೀರಾ. ಕ್ಲೀನಾಗಿ ನೀಟಾಗಿ ಮಾಡಿದ್ದೀರಾ. ಇಟ್ ವಾಸ್ ಸಿಂಪಲ್ ಆಗಿತ್ತು ಕೊರಿಯೋಗ್ರಫಿ, ಅದರ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ವಾ. ಅದೇ ರೀತಿ ಕಾನರ್ ರಾಡ್ರಿಗಸ್ ಪ್ಲೀಸ್. Megha Kamath. Yes. Okay. Congratulations to reach this level. Performance, very nice concept, very good concept, and ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕಾನ್ಸೆಪ್ಟನ್ನು ಜನರಿಗೆ ಕರೆಕ್ಟಾಗಿ ನಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ವೈಲ್ ಪರ್ಫಾರ್ಮಿಂಗ್. ವೆರಿ ಗುಡ್. ಟೀಮ್ ವರ್ಕ್ ಚೆನ್ನಾಗಿತ್ತು. ಆಲ್ ದಿ ಗರ್ಲ್ಸ್ ಡಿಡ್ ರಿಯಲಿ ವೆಲ್. ಓಕೆ, ದೇ ಸಪೋರ್ಟೆಡ್ ರಿಯಲಿ ವೆಲ್. ಸೊ ಗುಡ್ ಲಕ್. ಯಾ, ಕರೆಕ್ಟ್. ಆ್ಯಂಡ್ ಮೆಸೇಜು ಕೊಟ್ಟಿದ್ದೀರಾ ನೀವು. ಓಕೆ, ವೆರಿ ನೈಸ್ ಮೆಸೇಜ್ ಯು ಗಿವ್ ಥ್ರೂ ಔಟ್ ದಿ ಪರ್ಫಾರ್ಮೆನ್ಸ್. ಏನಾಗುತ್ತೆ, ನಾವು ಗ್ರೂಪ್ ಪರ್ಫಾರ್ಮೆನ್ಸ್ ಅಂದರೆ ವಿಲ್ ಸ್ಟಾರ್ಟ್ ವಾಚಿಂಗ್ ದ ಗ್ರೂಪ್. ಓಕೆ ಗರ್ಲ್ಸ್, ದಿಸ್ ಇಸ್ ನಥಿಂಗ್ ಅಗೇನ್ಸ್ಟ್ ಯು ಆಲ್, ಬಟ್ ಶಿ ಪರ್ಫಾರ್ಮ್ ಸೋ ವೆಲ್. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಐ ವಾಸ್ ವಾಚಿಂಗ್ ಓನ್ಲಿ ಯು ಮೇಘಾ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಯು ಗಿವ್ ಅ ನೈಸ್ ಮೆಸೇಜ್ ಟುವರ್ಡ್ಸ್ ದಿ ಎಂಡ್. ರೀಸೆಂಟ್ಲಿ ನೇಪಾಳದಲ್ಲಿ ಭೂಕಂಪ ಆಗಿತ್ತು. ಸೊ ಇಟ್ಸ್ ಅ ಬಿಗ್ ಟ್ರಾಜಿಡಿ ಆ್ಯಂಡ್ ಲಾಟ್ ಆಫ್ ಪೀಪಲ್ ಗಾನ್ ಥ್ರೂ ಲಾಟ್ ಆಫ್ ಥಿಂಗ್ಸ್. ಎಷ್ಟು ಹೇಳಿದ್ರು ಅದು ಕಡಿಮೆ ಆಗುತ್ತೆ. ವಿ ಕಾಂಟ್ ಎಕ್ಸ್ಪ್ಲೇನ್ ವಾಟ್ ದೇ ಹ್ಯಾವ್ ಗಾನ್ ಥ್ರೂ, ಬಟ್ ವಿ ಆಲ್ ಪ್ರೇ ಫಾರ್ ದೆಮ್. ಎಲ್ಲ ಚೆನ್ನಾಗಿ ಹೋಗಲಿ ಆ್ಯಂಡ್ ವಾಟ್ ಎವರ್ ಡಿಫಿಕಲ್ಟೀಸ್ ದೇ ಹ್ಯಾವ್, ವಿಲ್ ಟ್ರೈ ಆರ್ ಬೆಸ್ಟ್ ಫ್ರಮ್ ಯರ್ ಟು ಹೆಲ್ಪ್ ದೆಮ್. ಬಟ್ ಕಮಿಂಗ್ ಟು ಯರ್ ಪರ್ಫಾರ್ಮೆನ್ಸ್, ವೆರಿ ಗುಡ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್. ಐ ಥಿಂಕ್ ಒಂದೇ ಸ್ಟೆಪ್ ಹಿಂದೆ ಇದ್ದೀರಾ ತಿಡಿಲ್ ಪರ್ಫಾರ್ಮೆನ್ಸಿಂದ ಮೇ ಬಿ. ಆ್ಯಂಡ್ ದೀಕ್ಷಿತಾ ಆಚಾರ್ಯ ಪ್ಲೀಸ್. Megha? Yes, ma'am. You have given a very nice message actually. Thank you. Because this was not like all kind of a dance and all. Message ittant. So usually when message panda people who are disabled akal ಜಾಸ್ತಿ ಪ್ರಯತ್ನ ಮಲ್ಪೇರು ಓವೇ ಬೇಲೆ ಪಡ್ ಅವೇನು ಪರ್ಫೆಕ್ಟ್ ಮಲ್ಪೇರೆಗ್. So I have seen that in your dance. Very nice. I was emotionally touched. And the girls, beautiful girls, they were like an alien supporting you. Really nice dance, a very nice involvement, very nice choreography, very nice costume, and very nice concept. So Megha mak mast malari mast ishtu jalla tugel dance. Thank you, ma'am. Okay, wow dance for me. Thank you, ma'am. Thank you. ಚಪ್ಪಾಳೆ. ಓಕೆ, ನೀವು ಚಪ್ಪಾಳೆ ಕೊಡೋದಕ್ಕೆ ನಮ್ಮ ಅರುಣ್ ಆಳ್ವಾಸ್ ಸರ್ ಡೈರೆಕ್ಷನ್ ಕೊಡಬೇಕಲ್ವಾ. ಆ್ಯಂಡ್ ಫೈನಲಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ತುಂಬ ಲಕ್ಕಿ ಅಂತ ಹೇಳಬೇಕು. ನಿಮ್ಮ ಈ ಒಂದು ಪರ್ಫಾರ್ಮೆನ್ಸ್ನ ಬಗ್ಗೆ ನಮ್ಮ ಮಂಜುನಾಥ ಭಂಡಾರಿ ಅವರು ಕಮೆಂಟ್ ಕೊಡ್ತಾರೆ. ಸೊ ಪ್ಲೀಸ್. Really, I want to congratulate you because what the society today need, you given that message through the dance. Thank you, sir. ಯಾಕೆಂತ ಹೇಳಿದ್ರೆ ನಾವು ಈ ಸಮಾಜದಲ್ಲಿ ನಮ್ಮ ಇವ್ರು ಹೇಳಿದಾಗೆ ಎಲ್ಲವನ್ನು ಪಡೆದುಕೊಂಡು ಬಂದಿರ್ತೀವಿ, ಆದರೆ ನಮಗೆ ಯಾವುದು ಇಲ್ಲ ಅದ್ರ ಬಗ್ಗೆನೇ ನಾವು ಭಾಳಷ್ಟು ಕೇಳಲಿಕ್ಕೆ ಹೋಗ್ತಾ ಇರ್ತೀವಿ ದೇವ್ರ ಹತ್ರ. ಆದರೆ ಎಲ್ಲದನ್ನು ನಮಗೆ ಕೊಟ್ಟಂಥ ದೇವ್ರಿಗೆ ನಾವು ಥ್ಯಾಂಕ್ಸ್ ಹೇಳಿರೋದಿರಲ್ಲ. ಆದರೆ ಅದು ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನು ಈರೊಂಜಿ ಸೊಸೈಟಿಗೆ ಅವು ಏತು ಎಡ್ಡೆ ಬೋರ್ಡ್ ಪಂಪಿನ ಒಂಜಿ ಮೆಸೇಜಿನ
ಏನೋ ಒಂಜಿ ಡ್ಯಾನ್ಸ್ ಮೂಲಕದ ಕೊರ್ತಾರೆ ಅವಳ ಖುಷಿಯಾಗಿ ನೀರಿನ ಒಟ್ಟಿಗೆ ಡ್ಯಾನ್ಸ್ ಮಲ್ತಿನ ಜೋಕುಲ್ಲ ಈ ಸಂದೇಶ ನಕಲು ಏಪಲ ಕೊರೊಂದಿತ್ತಿಂದ ಒಂಜಿ ಸಮಾಜಕ್ಕೆ ಎಂಕಲು ದಾಮ ಡ್ಯಾನ್ಸ್ ಮಲ್ಪಡು ಒಬ್ಬನೇ ಮಲ್ಪಂಡಲ್ಲ ಆಯ್ತು ಒಂಜಿ ಸಂದೇಶಲ ಬೊಕ್ಕ ಒಂಜಿ ಆ ಜನಕ್ಲೆಗ್ ಮಾನವ ಕುಲಕ್ಕೆ ಒಂಜಿ ಮುಟ್ಟು ನಂಚಿನ ಒಂಜಿ ಸಂದೇಶ ಬಾರಿ ಅವಶ್ಯಕತೆ ಅಂಚಿನ ಒಂಜಿ ಡ್ಯಾನ್ಸ್ ಮಲ್ತಾರೆ ಐಕೆ ಎನ್ನ ಪರ್ಸನಲಿ ಐ ಆಮ್ ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸರ್ ವಾ ಥ್ಯಾಂಕ್ ಯು ಸೋ ಮಚ್ ಸರ್ ಎಡ್ಡೆ ಮೆಸೇಜ್ ಈರ್ಲ ಕೊರಿಯದಿರ್ನ ಪಾತಾಡ್ರಿ ಅಂಡ್ ಅಂಚನೆ ಥ್ಯಾಂಕ್ ಯು ಸೋ ಮಚ್ ಓವರ್ ಆಲ್ ಇಟ್ಸ್ ವಂಡರ್ಫುಲ್ ಆಕ್ಟಿಂಗ್ ಪನೋಲಿ ಮಸ್ತ್ ಮೆಸೇಜ್ ಕೊರಿಯಾರು ಆಕೆರಿಗೆ ಪನ್ಪುನ ಅಂಚಿನ ಒಂಜೆ ವಿಚಾರದಾದ ಬಣ್ಣ ಒಂಜಿ ವಸ್ತುದ ವ್ಯಾಲ್ಯೂ ಗೊತ್ತಾಪನು ಆ ಒಂಜಿ ವಸ್ತುನು ಕಳೆಯಬೊಕ್ಕ ಮಾತ್ರ ಐಕೆ ನಮ್ಮ ದೇವರಡೆ ಏಪಲ ಇರಂಗ್ 10 ಲಕ್ಷ ಗುರ್ಜರನ್ ಕೇನೋಚಿ ಕಣ್ಣು ಪೋಂಡ 2 ಲಕ್ಷ ಕಿಬಿ ಪೋಂಡ ಕೂಡ 4 ಲಕ್ಷ ಕಿಡ್ನಿ ಪೋಂಡ 6 ಲಕ್ಷ ಕಾರ್ ಪೋಂಡ ಕೂಡ ಮಲ ಲಕ್ಷ ಅಂಚೆ ಟೋಟಲ್ ಲೆಕ್ಕ ಪಾಡ್ನ 25 ಲಕ್ಷದ ಒಂಜಿ ವ್ಯವಸ್ಥೆ ಕೊಡ್ತಾರೆ ನಮಗೆ ಸೊ ಐಕ್ ಫಸ್ಟ್ ನಮ್ಮ ಥ್ಯಾಂಕ್ಸ್ ಮನ್ಕ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಓಕೆ ಇನ್ನೂ ಕೂಡ 2 ಪರ್ಫಾರ್ಮೆನ್ಸಸ್ ಈ ಎಪಿಸೋಡ್ನಲ್ಲಿ ನಿಮಗೋಸ್ಕರ ಕಾಯ್ತಾ ಇದೆ ಆಗಬೇಕು ಅಂತ ಇದ್ರೆ ವಿ ಹ್ಯಾವ್ ಟು ಟೇಕ್ ಎ ಶಾರ್ಟ್ ಬ್ರೇಕ್ ಅದಕ್ಕಿಂತ ಮುಂಚೆ ಹೇಳುವಂಥ ವಿಚಾರ ಏನಪ್ಪ ಅಂದರೆ ಹೊಟ್ಟೆ ತುಂಬಬೇಕು ಅಂತ ಇದ್ರೆ ಆರೋಗ್ಯಕರವಾಗಿರುವಂತಹ ಆಹಾರ ಸಿಗಬೇಕು ಅದು ಬೇಕು ಅಂತ ಇದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಯೂಸ್ ಮಾಡಬೇಕು ಅದ್ರ ಜೊತೆಗೆ ಅರುಣ ಮಸಾಲ ಇದನ್ನು ಯೂಸ್ ಮಾಡಿ ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯತೋಷ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ I feel that little bit aggression should have been required for you because you are a lord. ಸಮಾಜಕ್ಕೆ ಒಂಜಿ ಆ ಮಮ್ಮಿನಕಲ ಮುಖಾಂತರ ಬೇತೆ ವಿದೊಟ್ಟು ಎಟ್ಟೆ ಒಂಜಿ ಸಂದೇಶ ಕೊರೊಂದುಲ್ಲೇರು Mommy dance, dance, mommy dance, dance, mommy dance. Welcome back after the break. Your favorite show that's none other than the number one dancing reality show of coastal Karnataka. That is Anod Dance, Mummy Dance. So ಖಂಡಿತವಾಗ್ಲಿ ಒಂದು ಕಾರ್ಯಕ್ರಮ ಈತ ಪೊರ್ಲ ಗಂಟೆ 3 ಬರೋದು ಅಣ್ಣ ನಿಖಲ್ ಡೈಲಿ ನಾನು ತೂಪರ್ ಡೈಲಿ ಬಂದ ಶನಿವಾರ ಆಯ್ತಾರ ಒಟ್ಟಿಗೆ ರಿಪೀಟ್ ಟೆಲಿಕಾಸ್ಟ್ ನಾನು ಮಾತು ತೂದು ಇತ್ತ ಕರಾವಳಿ ಕರ್ನಾಟಕದ ನಂಬರ್ 1 ಶೋ ಆತನು ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಂಚನೆ ಇತ್ತ ಈ ಒಂಜಿ ವೇದಿಕೆಡು ಬರೀ ಪೊರ್ಲ ಗಂಟದ ಪರ್ಫಾರ್ಮೆನ್ಸ್ ಕೊರಡು ಪನ್ಪುನ ಅಂಚನೆ ಒಂಜಿ ಪ್ರಯತ್ನ ಮಲ್ಪರ ಬರೊಂದುಲ್ಲೆರು ನಿಶ್ಮಿತಾ ದೀಪಕ್ ಜೊರಾನ ಚಪ್ಪಾಳೆ ಕೊರ್ಲೆ ಅಂಡ್ ಪ್ಲೀಸ್ ವೆಲ್ಕಮ್ ನಿಶ್ಮಿತಾ ದೀಪಕ್
లింగమై ఆవహించరా ఢమ ఢమ ఢమమని డమరుక ధ్వని సలిపి జడదని వదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రతికార వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా స్థలే కలేవలం నిలంబితాంబుజంగతుంగమాలికాం డమడ్డమడ్డమడ్డమడ్నినాదవడ్డమర్వయం చకార చండ తాండవర్తనోత్తు నః శివ శివం జటాట వికలజ్వల ప్రవాహ పావిత స్థలే కలేవలం నిలంబితాంబుజంగతుంగమాలికాం డమడ్డమడ్డమడ్డమడ్నినాదవడ్డమర్వయం చకార చండ తాండవర్తనోత్తు నః శివ శివం जब सृष्टि में अन्याय और पाप का हद पार हो जाता है, महादेव अपने सबसे भयंकर रूप लेता है। अघोरी 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 ಶಂಭೋ ಶಿವ ಶಂಭೋ ಶಿವ ಶಂಭೋ ಶಂಭೋ ಓ ಮೈ ಗಾಡ್. ಈ ಸೃಷ್ಟಿ ಆಗುವಾಗ ದೇವಿ ತ್ರಿಮೂರ್ತಿಗಳನ್ನು ಸೃಷ್ಟಿ ಮಾಡಿದ್ಲು. ಜನನಕ್ಕಾಗಿ ಬ್ರಹ್ಮ, ಪಾಲನೆಗಾಗಿ ವಿಷ್ಣು, ನಾಶಕ್ಕಾಗಿ ಮಹೇಶ್ವರ. ಆ ಮಹೇಶ್ವರನ ಮೈಥಲಾಜಿಕಲ್ ಡಾನ್ಸ್ ಫಾರ್ಮನ್ನು ಇವತ್ತು ಪ್ರೆಸೆಂಟ್ ಮಾಡಿದ್ದೀರಾ. ಡಾನ್ಸ್ ಹೇಗಿತ್ತು ಅಂತ ಜಡ್ಜಸ್ ವಿಲ್ ಟೆಲ್ ಯು, ಬಟ್ ಇಟ್ ವಾಸ್ ಡೆಫಿನೆಟ್ಲಿ ಅ ಟ್ರೀಟ್, ಅ ವಿಜುವಲ್ ಟ್ರೀಟ್ ಫಾರ್ ಆಲ್ ದ ವ್ಯೂವರ್ಸ್, ಆ್ಯಂಡ್ ಐ ಆಮ್ ಡೆಫಿನೆಟ್ ದ ವ್ಯೂವರ್ಸ್ ವಿಲ್ ಅಗ್ರಿ. ವೆರಿ ವೆಲ್ ಡನ್ ನಿಶ್ಮಿತಾ. ಲೆಟ್ಸ್ ಸಿ ವಾಟ್ ದ ಜಡ್ಜಸ್ ಹ್ಯಾವ್ ಟು ಸೇ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ದೀಕ್ಷಿತಾ ಆಚಾರ್ಯ, ಪ್ಲೀಸ್. Hi Nishmita. Hello ma'am. A very good concept, a very good choreography, a very good costumes where all the dancers are wearing it. I can just say one thing, that you have a very powerful dancers with you. Okay, ಆತಿ ಎಡ್ಡೆ ಜೋಶುಡು ಒಂಜಿ ಸ್ಪಿನ್ ಮಲ್ತದು ಒಂಜಿ ಜನಕ್ಲೆಗೆ ಲಿಫ್ಟ್ ಮಲ್ಪು ನಾವು ಮಲ್ತಾರ. So that was a wow for me to watch that particular moment. And ಒಂದು ಪೂರ ತೂನಾಗ ಎಂಕ್ ಆರ್ನ ಡ್ಯಾನ್ಸ್ ತೂನಾಗ ಇರ್ನ ಡಾನ್ಸರ್ಸ್ನ ಡ್ಯಾನ್ಸ್ ತೂನಾಗ ಎಂಕ್ ಒಂಚೂರು ಇರ್ನ ಡ್ಯಾನ್ಸ್ ಒಂಚೂರು ಕಡಿಮೆ ಆತಿನ ಲೆಕ್ಕ ತೋಜುಂಡು. ದಯಪಂಡ ಇವನ್ ದ ಸ್ಟ್ಯಾಂಡ್ ಅವು ಒಂಜಿ ಚೂರು ಮಿಸ್ ಆತಿನ ಲೆಕ್ಕ ಎತ್ತಂಡಿ ಈರ್ನ. ಯು ಅಗ್ರಿ ವಿತ್ ಮೀ? Yeah, a little bit. Like climbing was because of Budipura. So maybe a slippery, a little bit. Okay, apart from that, Nikhil now Tandav dance maltini, au maata edde ettanda. Nishmita, I feel that little bit aggression should have been required for you, because you are a lord. So lord have to be done with a lot of power. So apart from that, you have done your best, and I should say wow to watch you all people dancing and supporting her. All the best for your next round. Thank you ma'am. Thank you. Oh, thank you Dikshita. Arun sir, please. ನಿಶ್ಮಿತಾ, ಹಾಯ್. Hello sir. How are you? Fine sir. ಓಕೆ, ಡ್ಯಾನ್ಸ್ ಬಗ್ಗೆ ಪನ್ಪಿಂದ ನೈಸ್ ಕೊರಿಯೋಗ್ರಫಿ ಸೂಪರ್. Thank you sir. Thank you. ಓಕೆ, ಕೊರಿಯೋಗ್ರಫಿದೊಟ್ಟಿಗೆ ಬ್ಯಾಕ್ ಡ್ಯಾನ್ಸರ್ಸ್ನ ಕುಲ ಸೂಪರ್. ಆಂಡ ಅಕ್ಲ ನಡುಟು ಈರೊಂಚೂರು ವೀಕ್ ಅವನಿತ್ತಂಡ ಅಕ್ಲ ನಡುಟು ಈರ ವೀಕ್ ಆಡಲ್ಲ ಮಲ್ಲೆಜ್ಜಿ ಅಕ್ಲು ಕಾಂಪನ್ಸೇಟ್ ಮಂತೀರ್ ಇಡೀ ಎಂಟೈರ್ ನಿಕ್ಲ ಪರ್ಫಾರ್ಮೆನ್ಸ್ನ. ಆಂಡ ಈ ಸ್ಟಿಲ್ ಬಿಗಿನಿಂಗ್ ಟು ಎಂಡ್ ಮುಟ್ಟ ಈರು ವಾ ನೆಟ್ಟಿತ್ತಾರೆ ಅವೇ ನೆಟ್ಟು ಎಂಡಿಂಗ್ ಕೊಡ್ತಾರೆ. ಆಂಡ
ಒಂದು ಬತ್ತಿ ಬಕ್ಕ ನಿಕ್ಕಲು ಭಸ್ಮ ಬತ್ತಿ ಬಕ್ಕ ಒಂಚೂರು ನಿಕ್ಕಲು ಪರ್ಫಾರ್ಮೆನ್ಸ್ ವೀಕ ಒಂದು ಪೋತಾರೆ ಹೊರತು ಪರ್ಫಾರ್ಮೆನ್ಸ್ ಬಗ್ಗೆ ಐತ ವಿಷಯದಲ್ಲ ಪಂಡ್ರಜ್ಜಿ ಆಂಡ ಈರೊಂಚೂರು ಅಗ್ರೆಸಿವ್ ಆದಿತ್ತು ದೊಡ್ಡ ಪ್ರತಿ ಒಂಜೆ ಈರ್ನ ಒಂಜೇ ಎಕ್ಸ್ಪ್ರೆಷನ್ ಒಂಜೇ ಇತ್ತಂಡು ಬಿಗಿನಿಂಗ್ ಟು ಎಂಡ್ ಒಂಜೇ ಎಕ್ಸ್ಪ್ರೆಷನ್ ಐಡು ಶೋ ಕೂಡಲಿರು ಅವೇ ಒಂಜಿ ಕಣ್ಣು ಒಂದು ಪೂರ ಕೊರ್ತವ್ರನ್ನ ಭಾರಿ ಶೋಕ್ ಬೈದು ಬೊಕ್ಕಲ್ಲ ಐತ ನಡು ನಿಕ್ಕಲ್ನ ಫಾರ್ಮೇಷನ್ ಮಸ್ತ್ ನಿಕ್ಕಲ ಪ್ರಾಪರ್ಟಿ ಪಾತ ಒಂದು ಮಂತಾರು ಸೂಪರ್ ಇತ್ನೆಟ ಆ ಪರ್ಫಾರ್ಮೇಷನ್ ಏರ್ಲ ಮಂತಿಜೇರು ಈ ನೆಟ್ ನಿಕ್ಕಲ ಡ್ಯಾನ್ಸ್ ಉಡ್ತೀವಿ ಅದಕ್ಕಂಡು ವೆರಿ ನೈಸ್ ಆಲ್ ದ ಬೆಸ್ಟ್ ನಾನೊಂಚಿ ಪಂಡ್ರೆ ಪೋಪೆ ಎನ್ನ ಟೀಮ್ ದ ನ್ಯೂ ಓಷನ್ ಕಿಡ್ಸ್ ದಕ್ಕಲು ಹಿಂಗೆ ಮಸ್ತ್ ಸಪೋರ್ಟ್ ಮಂದೇರು ಪ್ರತಿ ಒಂಜಿ ಟೀಮ್ ಮೆಂಬರ್ ಒಂಜಾನತ್ತೊಂಜಿ ವಿಷಯ ಸಪೋರ್ಟ್ ಮಂದೇರು ಎಸ್ಪೆಷಲಿ ಎನ್ನ ಚರಣ್ ಸರ್ ಮಸ್ತ್ ಇಂಕ್ ಗೈಡೆನ್ಸ್ ಮಂತ ಟಾತ್ರ ಒಂದೊಂಜಿ ಅವೇ ಪಂಡದ ನೈಸ್ ಕೊರಿಯೋಗ್ರಫಿ ಕೋಆರ್ಡಿನೇಷನ್ ಅವಡು ಆಂಡ ನಿಕ್ಕಲ್ನ ಪ್ರತಿ ಒಂಜಿ ಮೂಮೆಂಟ್ ಅವಡು ಆ ಮೂಮೆಂಟ್ ತೂನಗನೆ ಗೊತ್ತಮ್ಮ ಪ್ರೊಫೆಷನಲ್ ಡ್ಯಾನ್ಸರ್ಸ್ ನಕ್ಲು ಮನ್ಪುನ ಮೂಮೆಂಟ್ ಎಂದು ಅವು ಮುಲ್ಪ ತೋಜೊಂದಿತ್ತುಂಡು ಆಂಡ ಆ ಭಸ್ಮ ಬತ್ತಿ ಬಕ್ಕೊಂಚೂರು ಮಸ್ತ್ ವೀಕ್ ಅಂಡ್ ಪಂಡ ಪೂರ ತಿರ್ತದು ಒಂದುಲ್ಲರು ಅಂಚಿದು ಒಂದುಲ್ಲರು ಬೊಕ್ಕ ಅಕ್ಲೇನ ಎನರ್ಜಿಲ ಡೌನ್ ಒಂದು ಬತ್ತಂಡು ಒಂದು ಜಾರು ಇರ ಪಂಡದ ಅಕ್ಲೆ ಇಲ್ಲ ಕಾನ್ಸಿಯಸ್ ಒಂದಿತ್ತರು ಓಕೆ ಅದರ್ವೈಸ್ ಸೂಪರ್ ನೈಸ್ ಸೂಪರ್ ಕಾರ್ನೆಲ್ ರಾಡ್ರಿಗಸ್ ಪ್ಲೀಸ್ ನಿಶ್ಮಿತಾ ಅಲ್ಲೇ ಸರ್ ಲಾಸ್ಟ್ ಟೈಮ್ ಮೈಕಲ್ ಜಾಕ್ಸನ್ ಮಾಡ್ತಿದ್ದಾರೆ ಅಂದ ಫ್ರಮ್ ಮೈಕಲ್ ಜಾಕ್ಸನ್ ಟು ದಿಸ್ ಲುಕ್ ರಿಯಲಿ ಗ್ರೇಟ್ ಫಾರ್ ಯರ್ ಥಿಂಕಿಂಗ್ ರಿಯಲಿ ಗುಡ್ ಓಕೆ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಚೇಂಜಸ್ ಕರೊಂದಿಲ್ಲ ಈರ್ನೊಟ್ಟಿಗೆ ಈರ್ನ ಕೊರಿಯೋಗ್ರಾಫರ್ಸ್ದ ಹೆಲ್ಪ್ ಮಾಡ್ತೊಂದಿಲ್ಲ ಸೊ ಇಟ್ಸ್ ಎ ಗುಡ್ ಥಿಂಕಿಂಗ್ ಡಿಫ್ರೆಂಟ್ ಫ್ಲೇವರ್ ಕರೊಂದಿಲ್ಲ ಎವ್ರಿ ಕಾಂಪಿಟಿಷನ್ ಕೊರಿಯೋಗ್ರಫಿ ಭಾರಿ ಶೋಕ್ ಇತ್ತು ನೀರ್ನ ಓಕೆ ವಿತ್ ದ ಟೀಮ್ ಬಿಕಾಸ್ ಇಟ್ಸ್ ಎ ಗ್ರೂಪ್ ಪರ್ಫಾರ್ಮೆನ್ಸ್ ದ ಎಂಟೈರ್ ಟೀಮ್ ವರ್ಕ್ was shown on the stage. Okay, so very good girls. All the girls who performed with Nishmita, you girls did really well. ಕೆಲವು ಪಾಯಿಂಟ್ಸ್ ಏನಪ್ಪ ನೋಡೋದಿಲ್ಲ ಡ್ಯಾನ್ಸಿಂಗ್ ಭಾರಿ ಶೋಕ ಆಗ್ತಾನೆ ಇರ್ನ ಸ್ಟಾರ್ಟ್ ಭಾರಿ ಶೋಕ ಆದಿತ್ತಂಡು ತ್ರಿಶೂಲ್ದೊಟ್ಟಿಗೆ ನಲ್ತಾರೆ ಪ್ರಾಪ್ಸ್ದೊಟ್ಟಿಗೆ ಡಮ್ರದೊಟ್ಟಿಗೆ ನಲ್ತಾರೆ ಡಮ್ರದೊಟ್ಟಿಗೆ ಕೊರಿಯೋಗ್ರಫಿ ಭಾರಿ ಶೋಕ ಇತ್ತು ಒನ್ ಸೈಡ್ ಇನ್ಸೈಡ್ ಬೀಟ್ ಇನ್ ನಿಕುಲ್ ಪತ್ಯಾರ್ ಡಮ್ರದ ದಟ್ಸ್ ರಿಯಲಿ ನೈಸ್ ಎಂಡ್ಗೆ ಒಂಜಿ ಡ್ರಾಪ್ ಮಲ್ತಾರೆ ಕರೆಕ್ಟ್ ಹೊರ್ತಿನ ಲಿಫ್ಟ್ ಮಲ್ತದೆ ಡ್ರಾಪ್ ಮಲ್ತಾರೆ ಆರ್ ಏರ್ ಅದು ಬೂರ್ದಿನಾರ್ ಲಾಸ್ಟ್ ಈರ್ ಕರೆಕ್ಟ್ ಉಲ್ಲರ್ ಅದೇ ನೋ ಪ್ರಾಬ್ಲಮ್ ಗುಡ್ ಓಕೆ ನೈಸ್ ದಟ್ ವಾಸ್ ರಿಯಲಿ ಗುಡ್ ಅರುಣ್ ಸರ್ ಪಂಡ್ಲೇಕ ಅವು ಪೌಡರ್ ಬೂರಿಯಕ ಭಸ್ಮ ಬೂರಿಯಕ ಒಂತೆ ಕಾನ್ಷಿಯಸ್ ಆಯರ್ ನಿಕುಲ್ ಅಡೆ ಮುಟ್ಟ ದೇರ್ ವಾಸ್ ಗುಡ್ ಎನರ್ಜಿ ಐ ಥಿಂಕ್ ಯು ಶುಡ್ ಹ್ಯಾವ್ ಯೂಸ್ ದಟ್ ಲಿಟಲ್ ಹೆಡ್ ನಾಟ್ ಆನ್ ದ ಡ್ಯಾನ್ಸಿಂಗ್ ಫ್ಲೋರ್ ಒಂತೆ ಎದುರು ಬತ್ ಯೂಸ್ ಮಲ್ತನ್ನ ನಿಕ್ಲೇಕ್ ಅಡ್ವಾಂಟೇಜ್ ಸಿಕ್ಕರು ಬಟ್ ಐ ಥಿಂಕ್ ಇಟ್ ವಾಸ್ ಸ್ಲಿಪ್ರಿ ದಟ್ಸ್ ವೈ ದ ಎನರ್ಜಿ ವಾಸ್ ಡೌನ್ ಅದರ್ವೈಸ್ ಐ ಲವ್ ದ ಪರ್ಫಾರ್ಮೆನ್ಸ್ ಎಗ್ರೆಷನ್ ನಲ್ಲ ಅಂತೆ ಬೋಡಿತ್ತು ನಿಶ್ಮಿತಾ ಓಕೆ ಎಗ್ರೆಷನ್ ನಲ್ಲ ಅಂತ ಬೋಡಿತ್ತು ಆ್ಯಂಡ್ ಐ ಮಸ್ಟ್ ಸೇ ಕೊರಿಯೋಗ್ರಾಫರ್ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್ ನಿಶ್ಮಿತಾ ಲೆಡ್ ಡೆ ಪರ್ಫಾರ್ಮ್ ಅಲ್ ದೇರ್ ಡ್ಯಾನ್ಸರ್ಸ್ಲ ಭಾರಿ ಶೋ ಪರ್ಫಾರ್ಮ್ ಅಲ್ ದೇರ್ ಬಿಕಾಸ್ ಇಟ್ಸ್ ಎ ಗ್ರೂಪ್ ಪರ್ಫಾರ್ಮೆನ್ಸ್ ಐ ಹ್ಯಾವ್ ಟು ಮೆನ್ಷನ್ ಈರ್ನ ಲೆಫ್ಟ್ ಹೊಡ್ತಿ ಡ್ಯಾನ್ಸರ್ ಉಳ್ಳೇರದೆ ಯಾ ರಿಯಲಿ ಗುಡ್ ಪರ್ಫಾರ್ಮರ್ ಐ ಕ್ಯಾನ್ ಸೇ ಯು ಹ್ಯಾವ್ ಅ ಗ್ರೇಟ್ ಫ್ಯೂಚರ್ ಕೀಪ್ ವರ್ಕಿಂಗ್ ಹಾರ್ಡ್ ಓಕೆ ಟೀಮ್ ದ ಬಗ್ಗೆ ಪಾತಂದ್ರಿಗೆ ಎಂಕ್ಲ ಸರ್ ಅವರಲ್ಲೇ ಪೋಡಿತ್ತು ಸರ್ ಚರಣ್ ಸರ್ ಸ್ಟೇಜ್ ಬಂದವರ ಪ್ಲೀಸ್ ಸರ್ ಓಕೆ ಚರಣ್ ಸರ್ ಜಂದೆ ವಿ ಆರ್ ಇನ್ಕಂಪ್ಲೀಟ್ ವಿದೌಟ್ ಹಿಮ್ ಚರಣ್ ಬಾರಿ ಶೋಕ್ ಈ ತೆಲ್ಪುನೆ ಮಾರೆ ಚರಣ್ ಬಾರಿ ಶೋಕ್ ಆತನ್ ಕೊರಿಯೋಗ್ರಫಿ ಥ್ಯಾಂಕ್ ಯು ಓಕೆ ಒಂತೆ ಅವು ಎನರ್ಜಿ ಎಂಡ್ ಅವು ಪೌಡರ್ ಒಂತೆ ಎದುರು ಬಿಡ್ತಿತ್ತನ ಎನರ್ಜಿ ನಲ್ಲ ಒಂತೆ ಇತ್ತದು ಎಂಡ್ ಮುಟ್ಟ ಅವು ಒಂತೆ ಸ್ಮಾರ್ಟ್ಲಿ ಯೂಸ್ ಮಾಡ್ಪಲೆ ಆತೆ ಅದರ್ವೈಸ್ ಸ್ಟಾರ್ಟೆಡ್ ದ ಎಂಡ್ ಮುಟ್ಟ ಭಾರಿ ಶೋಕ್ ಆತನ ವೇರಿಯೇಷನ್ ಕನ ಇದ್ದಾರೆ ಫ್ರಮ್ ಮೈಕಲ್ ಜಾಕ್ಸನ್ ಟು ದಿಸ್ ಇಟ್ಸ್ ಅ ಬಿಗ್ ಜಂಪ್ ಥ್ಯಾಂಕ್ ಯು ಆ್ಯಂಡ್ ಐ ಹೋಪ್ ಫಿನಾಲೆ ಮೇರ್ ಸಿಲೆಕ್ಟ್ ಆಂಡ ಫೈನಲ್ಸ್ಗೆ ನಲ್ಲ ಒಂಜಿ ಸರ್ಪ್ರೈಸ್ ಉಪ್ಪು ಖಂಡಿತ ಅದೇ ಗ್ಯಾರಂಟಿ ಮಲ್ಪ ನಿಶ್ಮಿತಾ ಒಂತೆ 2 ಪಾಯಿಂಟ್ಸ್ ದೂರ ಆಯ್ತಾರೆ ಇರು ತೆಡಿಲಿ ಪರ್ಫಾರ್ಮೆನ್ಸ್ಗೆ ಬಟ್ ಪ್ಲೀಸ್ ನೆಕ್ಸ್ಟ್ ಟೈಮ್ ಅವು ಕಂಪ್ಲೀಟ್ ಮಲ್ಪೊಡಿ ಓಕೆ ಗುಡ್ ಲಕ್ ಥ್ಯಾಂಕ್ ಯು ಜಡ್ಜಸ್ ಎಂಗ್ಲೊಟ್ಟಿಗೆ ಇನ್ನಿತ ಗೆಸ್ಟ್ ಅದು ಬೈದೇರು ಸಹ್ಯಾದ್ರಿ ಕಾಲೇಜ್ ಅಡ್ಯಾರ್ ಮಲ್ತ ಚೇರ್ಮನ್ ಸೊ ಲೆಟ್ಸ್ ಸಿ ವಾಟ್ ಹಿ ಹ್ಯಾಸ್ ಟು ಸೇ ಸರ್ ಪ್ಲೀಸ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪಂಡ ಎಂಕ್ಲ ಇಮ್ಯಾಜಿನೇಷನ್ನೇ ಬೇತೆ ಇತ್ತಂಡು ಉಂಗಲ್ ಬತ್ತದ ಡ್ಯಾನ್ಸ್ ಮಲ್ತು ಪೋಪೇರ್ ಪಂಡದು ಅಂಡ ನಿಜವಾದ್ಲ ನಿಖಲ್ ಒಂಜಿ ಪಿರೋದ ಡ್ಯಾನ್ಸ್ ಒಂಜಿ ಸಂದೇಶ ಕೊರಿಯರ್ ಈ ಡ್ಯಾನ್ಸ್ ಎಗೇನ್ ಮೈಥಾಲಜಿನ ನೆನಪು ಮಲ್ಪುನಂಚಿನ ಈ ಇಂದುವೆನ್ ಪೂರ ನಿಜವಾದ ದಿಸ್ ಇಸ್ ಆಲ್ ವಿತ್ ಕಾನ್ಸೆಪ್ಟ್ ಮಲ್ತೊಂದುಲ್ಲಾರು because I don't know much about it technically, but everybody was done very nicely where I saw as through the message and all. ಅವಳು ಆಕೆರಿಗೆ ನಾನು ಮೇರ್ ಪಡ್ಲಿಕ್ಕೆ ನಾ ಪೊಣ್ಣು ಬೂರಿ ಅಲ್ಲ ನಾನು ಬೆರಿ ಸಮೌಂಡ್ ಪಂಡದಾತೆ ವೆರಿ ಎಕ್ಸಾಕ್ಟ್ಲಿ ದ ನೈಸ್ ಐ ರಿಯಲಿ ಅಪ್ರಿಷಿಯೇಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನೊಂಜಿ ಮೆನ್ಷನ್ ಮಲ್ಪೆರಿತ್ತಂಡು ಕೊರಿಯೋಗ್ರಫಿ ಇಂಡಿಯಾ ಸರ್ಕಲ್ಡ್ ಒಂಜಿ ಲಿಫ್ಟ್ ಇತ್ತಂದು ಯಾ ವೆರಿ ನೈಸ್ಲಿ ಡನ್ ಗರ್ಲ್ಸ್ ವೆರಿ ನೈಸ್ಲಿ ಡನ್ ಥ್ಯಾಂಕ್ ಯು
ಆ ಲಾಸ್ಟ್ ದಾರ ಸೂಪರ್ ಅಂತಾರೆ ಡ್ಯಾನ್ಸ್ ಪ್ರತಿಯೊಂದು ಸ್ಟೆಪ್ ಲಾಸ್ಟ್ ಒನ್ Yes, those two girls in the front. ಯಾ The expression ಬಾರಿ ಅಡ್ಡೆ ಕೊರೋದಿರ್ತಾರೆ. ಓಕೆ ಚರಣ್ ಈರ್ ಪನ್ಲೆ ನಿಖಿಲ ಡಾನ್ಸರ್ಸ್ ಒಟ್ಟಿಗೆ ಮಮ್ಮಿನ ಮ್ಯಾಚ್ ಮಲ್ಪುನು ಏತ್ ಈಸಿ ಆದಿತ್ತುಂಡು. ಐ ಮೀನ್ ಡಾನ್ಸರ್ಸ್ ಆರ್ ಲೈಕ್ ಕಾಲೇಜ್ ಗರ್ಲ್ಸ್ ಅತ್ತೆ ಪೂರ ಕಾಲೇಜ್ ಗರ್ಲ್ಸ್ ಎಂಗ್ ಪೂರ ಸಪೋರ್ಟ್ ಮಾಡ್ತೀರಿ ಪೂರ ಸಪೋರ್ಟ್ ಮಲ್ತೇರ್ ಮಮ್ಮಿ ಮ್ಯಾಚ್ ಮಲ್ತೇರ್ ಖಾಲಿ ಒಂಜಿ ಅಗ್ರೆಷನ್ ಒಂಜಿ ಕೋಪ ಕಂಡ್ರೆ ಆಯ್ಜಿ ಮಮ್ಮಿ ಬಾರಿ ಪಾಪದ ಮಮ್ಮಿ ಉಂದು ಅರೆ ಕೋಪನೆ ಬರ್ಪುಜಿ ಅಂಚ ಶಿವ ಆದಿತ್ತನೆಲ್ಲ ಕೋಪ ಬೈಜಿ ಏಪಲ ತೆಲಿಪುನೆ ಅಂಚಪನ ಚಾರ್ ನೆರ್ಪೆರ್ಬಕ ಪೋಯ್ಬಕ ಈಜಿ ಅಪಣ್ಣ ಎಂಕಲ್ನ ಕ್ಯಾಮ್ರಾಗ ಲುಕ್ ಕೊರ್ದು ಒಂಜಿ ರೌದ್ರ ಅವತಾರ ಇದು ಶಿವನ ಗೆಟಪ್ ಉಳ್ಳೇರು ಫುಲ್ ಕ್ಲೋಸ್ ಅಪ್ ಪುಂಡು ಒಂಜಿ ರೌದ್ರ ಅವತಾರ ಐಟ್ಟೆ ಒಂಜಿ ಜಡ್ಜಸ್ ಗೊತ್ತಾವ ಫುಲ್ ರೌದ್ರ ಅವತಾರ ಐಟ್ಲ ಒಂಜಿ ಟಿಂಗ್ ಸ್ಮೈಲ್ ಉಂಟು. ಎನಿವೆ ಥ್ಯಾಂಕ್ ಯು ಸೋ ಮಚ್, ವೆರಿ ವೆಲ್ ಡನ್ ಕೋರಿಯೋಗ್ರಾಫರ್ ಆ್ಯಂಡ್ ದ ಡಾನ್ಸರ್ ಆ್ಯಂಡ್ ಆಲ್ ದ ಡಾನ್ಸಸ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್. ಇಷ್ಟು ವಾರದಿಂದ ಈ ಕಾರ್ಯಕ್ರಮದ ಶೂಟಿಂಗ್ ನಡೀತಾ ಇದೆ ಸಹ್ಯಾದ್ರಿ ಕಾಲೇಜ್ ಅಡ್ಯಾರ್, ಇಲ್ಲಿಯ ಸುಂದರವಾದಂಥ ಕ್ಯಾಂಪಸ್ನಲ್ಲಿ. ಇಂದಿನ ಸ್ಪೆಷಲ್ ಏನಪ್ಪ ಅಂದರೆ ಸಹ್ಯಾದ್ರಿ ಕಾಲೇಜ್ನ ಚೇರ್ಮನ್ ಸರ್ ಮಂಜುನಾಥ್ ಭಂಡಾರಿ ಅವರು ನಮ್ಮ ಜೊತೆ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಕಾರಣಾಂತರಗಳಿಂದ ಈ ಕಾರ್ಯಕ್ರಮದ ಹೋಗಬೇಕಾಗಿ ಬಂದಿದೆ. ಸೊ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತುಗಳನ್ನು ಹೇಳ್ಬೋದು ಸರ್ ಫಾರ್ ಡಾನ್ಸ್ ಮಮ್ಮಿ ಡಾನ್ಸ್ ಪ್ಲೀಸ್. ಅದೇ ಸುಮಾರು ಸರ್ತಿ ಪಾತಿರ್ದಂಡು ಕೂಡ ಎಂಚಿನ ಪಾತಿರ್ನು ಪಂಡದೆ. ಎನಿವೆ ಈರ್ನ ಹಾರೈಕೆ ಶುಭಾಶಯ ಇತ್ತಿನ ಪ್ರತಿಯೊಂದು ಮಮ್ಮಿಗ್ಲ ಫೈನಲ್ಸ್ ವಿನ್ ಆಯೆ ಬಂದು ಜೋಶ್ ಇಪ್ಪುಂಡು ಅಂಚಾದು ಯಾನ್ ಎಕಡ್ ಪಂಡ್ಲೆಕ್ಕನೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪನ್ಪಿನ ಈ ಒಂಜಿ ಕಾರ್ಯಕ್ರಮ ಸಮಾಜಕ್ಕೆ ಒಂಜಿ ಆ ಮಮ್ಮಿನಕಲ ಮುಖಾಂತರ ಬೇತೆ ಬೇತೆ ವಿದೊಟ್ಟು ಎಡ್ಡೆ ಒಂಜಿ ಸಂದೇಶ ಕೊರೊಂದುಲ್ಲೇರು. ಈ ಸಂದೇಶನು ಒಂತ್ಯಾಂಡಲ ಬದಲಾವ ಆವು ಪನ್ಪಿನ ಒಂಜಿ ನಂಬಿಕೆ ಎಂಕೊಂಡು ಬೊಕ ಈ ಕಾರ್ಯಕ್ರಮವನ್ನು ಮಲ್ಪನಂಚಿನ ನಮ್ಮ ಟಿವಿ ಬೊಕ ಐಕ್ ಸಪೋರ್ಟ್ ಮಲ್ಪನಂತಿನ ಪೂರ ತಾಂತ್ರಿಕ ವರ್ಗದಕಲು ಐಡ್ಲ ಮುಖ್ಯವಾದ ಜಡ್ಜಸ್ ನಕಲು ಬೊಕ ಈ ಒಂಜಿ ಒವ್ವೇ ಒಂಜಿ ಕಾರ್ಯಕ್ರಮ ಎಡ್ಡೆ ಅವಡಂಡ ನೆಕ್ ತನ್ನನೇ ಆಯ್ನಂಚ ವೀವರ್ಸ್ ಉಪ್ಪೇರು ವೀಕ್ಷಕರು ಉಪ್ಪೇರು ಅಕಲ್ನ ಪೂರ ಸಹಕಾರ ಹಿಡಿದು ಬೊಕ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಮಲ್ಪೆರ ಬರ್ಪಿನಂಚಿನ ಒಂಜಿ ಪಾರ್ಟಿಸಿಪೇಟ್ ನಕಲು ಹೆಚ್ಚು ಅವಾರ್ಡ್ ಬೊಕ ಅಕ್ಲೆಗ್ಲ ಒಂಜಿ ಸಮಾಜಡು ಎಂಕುಲಂಚ ಮಲ್ತೊಂದುಲ್ಲ ಪನ್ಪಿನ ಒಂಜಿ ಸಂತೋಷಲ ಅಕ್ಲೆ ತಿಕ್ಕೊಂಡು ಪಂಡ್ ಕೆಣ್ಣದು ಈ ಕಾರ್ಯಕ್ರಮ ಎಡ್ಡೆ ಪಂಡು ನನ್ನ ಶುಭ ಹಾರೈಕೆ ಮಲ್ತೊಂದುಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಇರ್ ಬರ್ತದೆ ಎಂಕಲ್ನ ಕಾರ್ಯಕ್ರಮ ಭಾಗಿಯಾಗ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್ ನಮ್ಮ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್. ಕಾರ್ಯಕ್ರಮದ ಪ್ರಾಯೋಜಕರು ಅರುಣಾ ಮಸಾಲಾ, ಸಿಟಡೆಲ್ ಡೆವಲಪರ್ಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಡವ್ ತೊಗರಿಬೇಳೆ ಹಾಗೂ ಸ್ಯಾಲಾನ್ ಸೋಲೋ. ವಿತ್ ಆಲ್ ದಿಯರ್ ಸಪೋರ್ಟ್ ದಿಸ್ ಶೋ ಇಸ್ ಗೋಯಿಂಗ್ ಸೂಪರ್ ರಾಕಿಂಗ್. ಬಟ್ ಯು ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಬಿಕಾಸ್ ಮಮ್ಮೀಸ್ ಆರ್ ವೇಟಿಂಗ್ ಟು ಎಂಟರ್ಟೈನ್ ಯು ಆನ್ ಆ್ಯನೋಡ್ ಡಾನ್ಸ್ ಮಮ್ಮಿ ಡಾನ್ಸ್. She performed so well. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. I was watching only you. ಸೊ ಒಂದು ಫಿಲ್ಮ್ ಸ್ಟೋರಿ ಇದ್ದಾಗೆ ಇತ್ತು. Welcome back after the break to your favorite show. That is none other than the number one show of Coastal Karnataka. That is Anode Dance Mummy Dance. ಓಕೆ, ಬರೀ ಶೋಕದ ಕಾರ್ಯಕ್ರಮ ಮೂಡ್ದು ಬರೋದುಂಡು, ಬರೀ ಶೋಕುಡು ಮೂಡ್ದು ಬರೋದುಂಡು, ಖಂಡಿತವಾದ್ಲ ಬರೀ ಖುಷಿ ಆಗುದುಂಡು. ಅಂಚನೆ ದುಮ್ಮುಗ್ ಬರ್ಪುನಾರು ಸುರತ್ ಕಲ್ಲಿದಾರು ಏರ್ ಮಾತ ಸುರತ್ ಕಲ್ಲಿದ ಮಾತ ಬರೀ ಖುಷಿ ಆವಡು ದಾಗಮಂಡ ನಿಖಲ್ನ ಊರದ ಒಂಜಿ ಬಾರಿ ಎಡ್ಡ ಪರ್ಫಾರ್ಮರ್ ಬರೋದಿಲ್ಲ ದೀಪಿಕಾ ಫ್ರಮ್ ಸುರತ್ ಕಲ್. Put your hands together and please welcome Deepika from Surat Kal. ಕಂಬುಟ್ಲು ಕಂಡ್ಲ ಅನ್ಬಿಟ್ಲು ಕಂಡ್ಲ ಕೆರೆ ಕಟ್ಟೆ ತುಂಬಿದಷ್ಟೇ ಖುಷಿಯಾಗೋಯ್ತು ಬರಗಾಲದಲ್ಲಿ ಸೊನೆ
ಬಂತು ಎಲ್ಲಾನು ಉಲ್ಟಂ ಪಲ್ಟ ಕಾಣ್ತದೆ కొంచెం బీట్ మార్చండి రా బాబా ನನ್ನ ಹಿಂದೆ ಬತ್ತೀರಾ ಅಡ್ಡಲಕ್ಕ ಕಣ್ಣಿಂದಲೇ ಕುಂತೀರಾ ಹಿಂದೆ ಹಿಂದೆ ಬತ್ತೀರಾ ಅಡ್ಡಲಕ್ಕ ಬಾರೆ ಹಾಕ್ತೀರಾ ಬೋಟಿ ಪಿಸು ನೋಡಿ ಕಾಗೆ ಓಡಿ ಬಂದಂಗೆ ಫ್ರೆಂಡು ಕಾಗೆ ನೆಲ್ಲ ಕುಗ್ಗಿ ಕುಕ್ಕಿ ತಿಂದಂಗೆ ನಾನೇ ಇಲ್ಲಿ ಟಾಪು ತುಂಬಾ ಒಳ್ಳೆ ಶೇಪು ನೋಡಬೇಡಿ ನನ್ನ ಲುಕ್ಕು ಕೊಡಿ ಕೊಡಿ ಕೊಂಚ ಕ್ಯಾಪು ಸ್ವಲ್ಪ ಕ್ಯಾಪು ಕೊಡ್ರಪ್ಪ అమ్మాయి మనసులో అబ్బాయి దూరేసి కితకితలై పెట్టేస్తే ఏమైతాది మంచి బీట్ వస్తుంది పిచ్చ పాట వస్తుంది రాయే రాయే నా రాకాసే నువ్వే బయటేసే అట్టా గోపేస్తే టాపులేసి పోందే పోందే పాప టాపులేసి పోందే పోందే పాప రారో రారో నా శివ కాసి అగ్గి రాజేసి సిగ్గు పెట్టేస్తే టాబులేసి పోతే పోతే పోపో టాబులేసి పోతే పోతే పోపో చెట్టు మీద మ్యాంగోలా నువ్వెంత చక్కగున్నావే చాకు లాంటి పిల్లాడే ఎంత షార్పుగున్నాడే చాకొచ్చి మ్యాంగో కోస్తే టాపులేసి పోతే కన్నే కొట్టావంటే టాపులేసి పోతే ముద్దే పెట్టావంటే టాబులేసి పోతే రో ದೀಪಿಕಾ ನಿನ್ಗೆ ತಲೆಗಿಲೆ ಕೆಟ್ಟಿದ್ಯಾ ನಮ್ಮ ಅಂತಸ್ತೇನು ಆ ನಾಯಿ ಅಂತಸ್ತೇನು ಇಷ್ಟು ವರ್ಷ ನಿನ್ನ ರಾಣಿ ತರ ಬೆಳೆಸಿದ್ದು ಆ ಬೀದಿ ವಿಕಾರಿ ಜೊತೆ ಪ್ರೀತಿ ಮಾಡಕ್ಕ ಮರೆತು ಬಿಡವನ್ನ ತಾಯಿ ಬೊಂಬೆದಾಟ ಮೋಕೆ ಮಾಯೋದಾಟ ಕಣ್ಕಂಡೆ ಈ ಜೀವನ ತಾಯಿ ಬೊಂಬೆದಾಟ ಮೋಕೆ ಮಾಯೋದಾಟ ಮಿತ್ತು ಕುಲ್ದಿ ದೇವನಾಟ ಕರಿನ ಜನ್ಮದ ಪಾಪೋನ ದಿನಲ ಸಾವುದ ಬಲ್ಮಾಣ ತಾಯಿ ಬೊಂಬೆದಾಟ ಮೋಕೆ ಮಾಯೋದಾಟ ಕಣ್ಕಂಡೆ ಈ ಜೀವನ ಕರಿನ ಜನ್ಮದ ಬದುಕಿದ್ದಾಗ ಒಂದಾಗದ ಎರಡು ಜೀವ ಸತ್ಮೇಲಾದ್ರೂ ಒಂದಾಯ್ತು ಅನ್ಕೋಬೇಕಾ ಆ ಬಡ ಜೀವ ಮಾಡಿ ತಪ್ಪಾದ್ರೂ ಏನು ಪ್ರೀತಿನ ಹಾಗಾದ್ರೆ ಪ್ರೀತಿ ಮಾಡೋಕ್ಕೆ ಮನ್ಸುಗಳು ಒಂದಾಗ್ಬೇಕಾ ಅಥವಾ ಅಂತಸ್ತು ಒಂದಾಗ್ಬೇಕಾ ನೀವೇ ಹೇಳಿ. ವಾ 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 ಫ್ಯಾಂಟಾಸ್ಟಿಕ್ ಯಾ ಸೂಪರ್ ವಂಡರ್ಫುಲ್ ಫ್ಯಾಂಟಾಸ್ಟಿಕ್. ಆದರೆ ತುಂಬ ಬೇಸರ ಆಗ್ತಾ ಇದೆ. ಯಾವ ಕಾಲ ಬಂತು ಅಂದರೆ ಹುಡುಗಿರೇ ಲವ್ ಮಾಡೋ ಅಂಥ ಕಾಲ ಎಲ್ಲ ಬಂತು. ಇಲ್ಲ ಅವಳು ಬಾಯ್ ಏನು ಅವಳು ಹುಡುಗ ಅವಳು ಹುಡುಗ ವೇಷ ಹಾಕಿದ್ ಅವಳು ಹುಡುಗನ್ ತರ ವೇಷ ಪಕ್ಕದ ಮನೆ ಹಾಕಿದ್ದು. ಜಲಜಕ್ಕ. ಇಫ್ ಐಮ್ ನಾಟ್ ರಾಂಗ್ ನಮ್ಮ ಜಲ್ಜಕ್ ಅಲ್ವ ಅದು? ಹೌದು. ನಾವು ಜಲ್ಜಕ್ ಅಂತ ಕರೆದಿದ್ದು ಅವರೇ. ವಾ ಫ್ಯಾಂಟಾಸ್ಟಿಕ್. ಸತ್ಯ ಹೇಳಬೇಕು ಅಂದರೆ ನಿಮ್ಮ ಆ್ಯಕ್ಟಿಂಗ್ ಅಂತೂ ಪಕ್ಕ ಆಯಿತು, ಸೂಪರ್ ಆಗಿತ್ತು ಆಯಿತಾ. ಆ್ಯಂಡ್ ನಿಮಗೆ ಹೆಂಗೆ ಅನ್ನಿಸ್ತು? ಎಷ್ಟು ಖುಷಿ ಆಯ್ತು ನಿಮಗೆ? ಹಾಂ ಸ್ಯಾಟಿಸ್ಫೈಡ್ ಆಗಿದೆ ಅಲ್ಲ? ಓಕೆ. ಸೊ ಇವಾಗ ಎಷ್ಟು ಮಾರ್ಕ್ ಕೊಡ್ತಾರೆ, ಯಾವ ರೀತಿ ಕಮೆಂಟ್ಸ್ ಕೊಡ್ತಾರೆ ಕೇಳ ಬನ್ನಿ. ಫಸ್ಟ್ ಆಫ್ ಆಲ್ ಕಾಣಲ್ ಪ್ಲೀಸ್. ದೀಪಿಕಾ ಸರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ, ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ಕೇಳಬೇಕು. ಹುಡುಗರ ಜೊತೆ ಡ್ಯಾನ್ಸ್ ಮಾಡ್ತೀರಲ್ಲ ನೀವು, ಪ್ರಾಬ್ಲಮ್ ಇಲ್ಲ ಅಲ್ಲ? ಹಾಂ ಇಲ್ಲ ಇಲ್ಲೇ ಇದ್ದಾರೆ ಗ್ರೂಪಲ್ಲಿ. ಓಕೆ. ಲಾಸ್ಟ್ ಟೈಮ್ ಜಲಜಕ್ಕ ಜೊತೆ ಡ್ಯಾನ್ಸ್ ಮಾಡಿದ್ದೀರಾ, ಈ ಸರಿನೂ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ದೀರಾ. ಸೊ ಯಾ, ಬಟ್
ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಿಮಗೆ, ಲಿಫ್ಟ್ಸ್ ಮಾಡಿದರು ನೀವು. ಓಕೆ, ಯು ಬಿಫೋರ್ ಐ ಸ್ಟಾರ್ಟ್ ಆಲ್ ದ್ಯಾಟ್ ಪಾಯಿಂಟ್ಸ್, ಪರ್ಫಾರ್ಮೆನ್ಸ್ ಓವರ್ ಆಲ್ ವೆರಿ ಗುಡ್ ಪರ್ಫಾರ್ಮೆನ್ಸ್. ಓಕೆ, ಟೂ ಗುಡ್. ಸ್ಟಾರ್ಟಿಂದ ಎಂಡ್ ತನಕ ತುಂಬ ಕ್ಲೀನ್ ಇತ್ತು, ನೀಟ್ ಇತ್ತು, ಮೆಸೇಜ್ ವಾಸ್ ವೆರಿ ಕ್ಲಿಯರ್. ಬಟ್ ಐ ಡೋಂಟ್ ಥಿಂಕ್ ಯು ಹ್ಯಾವ್ ಟು ಜೀವ ಕೊಡಬೇಕಂತ ಅಗತ್ಯ ಇಲ್ಲ ಎಂಡಿಗೆ. ಐ ಥಿಂಕ್ ಯು ಕ್ಯಾನ್ ಸ್ಟಿಲ್ ಮ್ಯಾನೇಜ್, ಸ್ಟಿಲ್ ಮಾತನಾಡಿಬಿಟ್ಟು ಯು ಕ್ಯಾನ್ ಸ್ಟಿಲ್ ಥ್ರೂ ಯೋರ್ ಲವ್ ಈಸ್ ಸೋ ಸ್ಟ್ರಾಂಗ್, ಯು ಕ್ಯಾನ್ ಸ್ಟಿಲ್ ಫೈಂಡ್ ಅ ವೇ ಅಲ್ವಾ? ಸೊ ದ್ಯಾಟ್ ಅದು ಜಮಾನ ಹೋಗ್ಬಿಟ್ಟಿದೆ ಜೀವ ಕೊಡುವಂಥದ್ದು. ಓಕೆ, ಸೊ ಪ್ಲೀಸ್ ಆ ಥರ ಮಾಡಬೇಡಿ ಲೈಫಲ್ಲಿ ಇನ್ ಫ್ಯೂಚರ್, ಫಾರ್ ಅದರ್ ಯಂಗ್ಸ್ಟರ್ಸ್ ಆಲ್ಸೋ ಇನ್ ಫ್ಯೂಚರ್. ಬಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ರಿಯಲಿ ಗುಡ್, ಸ್ಪೆಷಲಿ ಸಮ್ ಮೂಮೆಂಟ್ಸ್. ಅದೊಂದು ರೋಲ್ ಇತ್ತು, ನೀವು ರೋಲ್ ಮಾಡಿದ್ರಿ ಆ್ಯಂಡ್ ಆಲ್ ಬಾಯ್ಸ್ ಜಂಪ್ಡ್ ಒನ್ ಆಫ್ಟರ್ ದಿ ಅದರ್. ರಿಯಲಿ ವೆಲ್ ಡನ್ ಬಾಯ್ಸ್, ವೆರಿ ನೈಸ್ಲಿ ಡನ್. ಪ್ರೀತಿ ರೈಟ್, ಪ್ರೀತಿ ಚೆನ್ನಾಗಿ ಲಿಫ್ಟ್ ಮಾಡಿದ್ದಾರೆ ನಿಮಗೆ, ವೆರಿ ನೈಸ್ಲಿ ಡನ್. ಲಿಫ್ಟ್ಸ್ ವರ್ ಕ್ಲೀನ್, ಲಿಫ್ಟ್ಸ್ ಮಾಡಿಬಿಟ್ಟು ಹೀಗೆ ಡ್ರಾಪ್ ಮಾಡಲಿಲ್ಲ. ಐ ಮೀನ್ ಇಟ್ ವಾಸ್ ನೈಸ್ಲಿ ಪ್ಲೇಸ್ಡ್ ಆ್ಯಂಡ್ ಇಟ್ ವಾಸ್ ಕಂಪ್ಲೀಟೆಡ್ ಪ್ರಾಪರ್ಲಿ ಲಿಫ್ಟ್. ಆ್ಯಂಡ್ ಸ್ಪೆಷಲಿ ಅದೊಂದು ನೀವು ಫ್ಲಿಪ್ ಮಾಡಿದ್ರು, ಫ್ಲ್ಯಾಟ್ ಲಿಫ್ಟ್ ಮಾಡಿಬಿಟ್ಟು ಬಾಯ್ಸ್ ಎಲ್ಲರೂ ಪುಷ್ ಮಾಡಿ ಆ ಕಡೆಯಿಂದ ಈ ಕಡೆ ಜಂಪ್ ಮಾಡಿದ್ದೀರಾ. ಎಷ್ಟು ಟೈಮ್ ತಾಗಿದೆ ನಿಮಗೆ ಅದು ಕಂಪ್ಲೀಟ್ ಮಾಡಲಿಕ್ಕೆ? ನಾವು ಲಿಫ್ಟ್ಸ್ ಎಲ್ಲ 3 ಡೇಸಲ್ಲಿ ಪ್ರಾಕ್ಟೀಸ್ ಮಾಡಿದ್ದು ಸರ್. ಹೌದಾ? ಗ್ರೂಪಲ್ಲಿ ಯಾರೂ ಅವೈಲೇಬಲ್ ಇರಲಿಲ್ಲ. ವೆರಿ 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 ವೆಲ್ ಡನ್. ಕೊರಿಯೋಗ್ರಫಿ ತುಂಬ ಚೆನ್ನಾಗಿದೆ, ವೆರಿ ನೈಸ್ ಪರ್ಫಾರ್ಮೆನ್ಸ್. ಸೊ ಫಾರ್ ಐ ಲವ್ ದ ಪರ್ಫಾರ್ಮೆನ್ಸ್. ಎಲ್ಲ ಪರ್ಫಾರ್ಮೆನ್ಸ್ ನೀವು ಇಷ್ಟರವರೆಗೆ ಯಾವುದೆಲ್ಲ ಮಾಡಿದ್ದೀರಾ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಎಲ್ಲ ಚೆನ್ನಾಗಿ ಆಗಿಬಿಟ್ಟಿದೆ. ಇವತ್ತಿದು ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್, ವೆರಿ ಗುಡ್ ಪರ್ಫಾರ್ಮೆನ್ಸ್ ಐ ಕ್ಯಾನ್ ಸೇ. ಬಟ್ ಸ್ಟಿಲ್ ಒನ್ ಸ್ಟೆಪ್ ಹಿಂದೆ ಇದ್ದೀರಾ ಟೆಡಿಲ್ ಪರ್ಫಾರ್ಮೆನ್ಸ್ಗೆ. ಓಕೆ, ಗುಡ್ ಲಕ್. ನೋಡಿ, ನಿಮ್ಗೆ ಅಷ್ಟೊಂದು ಒಳ್ಳೆ ಕಮೆಂಟ್ ಸಿಕ್ಕಿದ್ರು ಕೂಡ ಮಳೆಗಾಲದಲ್ಲಿ ಸಿಡಿಲ್ ಬರದೇ ಇದ್ರೆ ಕಷ್ಟ ಆಗುತ್ತೆ. ಫೈನಲ್ ನೋಡ್ಕೊಳ್ಳಿ. ಆ್ಯಂಡ್ ದೀಕ್ಷಿತಾ ಆಚಾರ್ಯ ಪ್ಲೀಸ್. ದೀಪಿಕಾ, ಎಸ್ ಮ್ಯಾಮ್. ಫಸ್ಟ್ ಆಫ್ ಆಲ್ ನಿಮ್ಮ ಪಾರ್ಟ್ನರ್ ನಿಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಶಿ ಇಸ್ ಡನ್ ಲೈಕ್ ಅ ಬಾಯ್ ಡ್ಯಾನ್ಸ್. ಲಿಫ್ಟ್ ಒಳ್ಳೆ ಮಾಡಿದ್ದೀರಾ. ಕಾನ್ಸೆಪ್ಟ್ ನೀವು ನಿಮ್ಮದೊಂದು ಕ್ಯಾರೆಕ್ಟರ್ ಸ್ಟಾರ್ಟಿಂಗಲ್ಲಿ ನೀವಂತೂ ಶರ್ಮಿಲಿ ಟೈಪ್ ಹುಡುಗಿ ಥರ ಇದ್ರಿ ಈ ಕಾನ್ಸೆಪ್ಟಲ್ಲಿ, ಮತ್ತು ಈ ಟಪಾಂಗುಚಿ ಟೈಪ್ ಡ್ಯಾನ್ಸ್ ಮಾಡಿದ್ರಿ, ಮತ್ತು ಈ ಪ್ಯಾಥೋ ಸಾಂಗ್ ಸ್ಯಾಡ್ ಸಾಂಗಿಗೆ ಡ್ಯಾನ್ಸ್ ಮಾಡಿದಿರಿ. ಸೊ ಒಂದು ಫಿಲ್ಮ್ ಸ್ಟೋರಿ ಇದ್ದಾಗೆ ಇತ್ತು. ಸೊ ಇಟ್ ವಾಸ್ ನೈಸ್. ಕೆಲವು ಮೂಮೆಂಟ್ಸ್ ಹಾಗೆ ಕರ್ನಲ್ ಸರ್ ಅವರು ಹೇಳಿದರು ಲಿಫ್ಟ್ಸ್ ಇರಲಿ ಅಥವಾ ನಿಮ್ಮದು ರೋಲ್ ಇರಲಿ ಅದು ಸೂಪರ್ ಇತ್ತು. ವೆನ್ ಯೋರ್ ಡ್ರಾಪ್ ಇತ್ತು ನನಗೆ ಅಲ್ಲಿ ಹೆದರಿಗೆ ಆಗ್ತಾಯಿತ್ತು, ಎಲ್ಲಿ ಆ ಕೆಳಗೆ ಬೀಳ್ತೀರಾ ತಾಗ್ತದ ಏನೋ ಆ ಥರ. ಇಟ್ ವಾಸ್ ಲೈಕ್ ಆಲ್ ಆಫ್ ಸಡನ್ ಇತ್ತು. ಸೊ ನನಗೆ ನಿಮ್ಮ ಕೊರಿಯೋಗ್ರಾಫಿ ಇರಲಿ, ನಿಮ್ಮದು ಬಾಯ್ಸ್ ಅಷ್ಟೊಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಿಮಗೆ. ಆ್ಯಂಡ್ ಎಸ್, ಯು ಶುಡ್ ರಿಯಲಿ ವರ್ಕ್ ಹಾರ್ಡ್ ಫಾರ್ ಯೋರ್ ನೆಕ್ಸ್ಟ್ ರೌಂಡ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ಕೊರಿಯೋಗ್ರಾಫರ್ಗೆ ಥ್ಯಾಂಕ್ಸ್ ಹೇಳಿ ನೀವು. ಥ್ಯಾಂಕ್ ಯು ಸ್ವಪ್ನ. ಅದಕ್ಕೂ ನಾಚಿಕೆ ಪಡ್ತೀರಾ ನೀವು. ಎನಿವೇಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ದೀಪಿಕಾ, ಹೇಗಿದ್ದೀರಾ? ಹಾಂ, ಫೈನ್ ಸರ್. ಎಸ್ ಸರ್ ಪ್ಲೀಸ್. ಡ್ಯಾನ್ಸ್ ಬಗ್ಗೆ ಹೇಳೋದಾದರೆ ಕೊರಿಯೋಗ್ರಫಿ ತುಂಬ ಚೆನ್ನಾಗಿತ್ತು, ಪ್ರೆಸೆಂಟೇಷನ್ಸ್ ಅಷ್ಟೇ ಚೆನ್ನಾಗಿತ್ತು. ನಿಮ್ಮ ಪಾರ್ಟ್ನರ್, ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮ್ಮ ಗ್ರೂಪಿಗೆ ಮತ್ತು ನಿಮ್ಮ ಪಾರ್ಟ್ನರಿಗೆ. ಯಾಕೆ ಅಂತ ಹೇಳಿದರೆ ಬಿಗಿನಿಂಗ್ ಟು ಮಿಡ್ಲ್ ಪೋರ್ಷನ್ ತನಕ ನಾನು ನಿಮ್ಮನ್ನು ನೋಡ್ತಾ ಇರಲಿಲ್ಲ, ನಾನು ನಿಮ್ಮ ಪಾರ್ಟ್ನರ್ ನೋಡ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದರೆ ಪ್ರತಿಯೊಂದು ಮೂಮೆಂಟ್, ಪ್ರತಿಯೊಂದು ನಿಮ್ಮನ್ನು ಲಿಫ್ಟ್ ಮಾಡೋದಾಗಲಿ ಎಲ್ಲ ಅವರೇ ಮಾಡ್ತಿದ್ರು. ನಿಜವಾಗಿ ಅದು ನೀವು ಮಾಡಬೇಕಿತ್ತು. ಅದು ಯಾಕೆಂದರೆ ನಾವು ನೋಡಬೇಕಿದ್ದ ನಿಮ್ಮನ್ನು, ಬಟ್ ಅದೆಲ್ಲ ಅವರೇ ಮಾಡ್ತಿದ್ರು. ಒಂದು ಮೂಮೆಂಟ್ ಇತ್ತು ಫ್ಲೋರಲ್ಲಿ, ಅವ್ರು ನಿಮ್ಮ ಮೇಲೆ ಜಂಪ್ ಹೊಡೆದು ನೀವು ರೋಲ್ ಹಾಕ್ಕೊಂಡು ಹೋಗ್ತಿದ್ರ, ತುಂಬ ಚೆನ್ನಾಗಿತ್ತು. 2-3 ಒಳ್ಳೆ ಸ್ಟೆಪ್ಸ್ ಇತ್ತು. ಇಟ್ ವಾಸ್ ವೆರಿ ನೈಸ್. ಆದರೆ ನೀವು ಈ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಡಲ್ ಕಾಣ್ತಿದ್ರ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಅರ್ಥ ಆಯ್ತಲ್ಲ ಅವ್ರು ಏನು ಹೇಳಿದ್ರು ಅಂತ? ಏನು ಅರ್ಥ ಆಯ್ತು ನಿಮಗೆ? ನೆಕ್ಸ್ಟ್ ಟೈಮ್ ನೀವು ಪಾರ್ಟ್ನರನ್ನು ಹುಡುಕೋವಾಗ ನಿಮ್ಗಿಂತ ಡಲ್ ಇರೋ ಪಾರ್ಟ್ನರನ್ನು ಹುಡುಕ್ಬೇಕು, ಆಯ್ತಾ? ಇಲ್ಲ ದೀಪಿಕಾ, ಇವರೇ ಇರಬೇಕು ನಿಮ್ಮದು ಪಾರ್ಟ್ನರ್. ಯಾಕೆ ಹೇಳಿ? ಇವರು ನೋಡಿಬಿಟ್ಟು ನೀವು ಕಲಿತೀರಾ, ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಾ. ಸೊ ನೆಕ್ಸ್ಟ್ ಟೈಮ್ ಅವ್ರ ಜೊತೆ ಡ್ಯಾನ್ಸ್ ಮಾಡುವಾಗ ನಾನು ನಿಮಗೆ ನೋಡಬೇಕು, ನಾನು ಮತ್ತು ಅರುಣ್ ಸರ್ ಕೂಡ, ಬಿಕಾಸ್ ಅರುಣ್ ಸರ್ ವಾಸ್ ವಾಚಿಂಗ್ ಪ್ರೀತಿ. ಬಟ್ ಓಕೆ ಸರ್ ಪ್ಲೀಸ್. ಬಟ್ ಓವರ್ ಆಲ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ದೀಪಿಕಾ, ಗುಡ್ ಲಕ್. ಓಕೆ, ಖುಷಿ ಆಯ್ತಲ್ವಾ? ಕಮೆಂಟ್ಸ್ ಎಲ್ಲ ಸಿಕ್ತು ನಿಮಗೂ? ಖುಷಿ ಆಯ್ತಲ್ವಾ ಜಲ್ಜಕ್ಕ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. What happened? That's
ಡಾನ್ಸ್ ಮಮ್ಮಿ ಡಾನ್ಸ್ ಫೀವರ್ ಐತೆ ಮಲ್ಲಲ್ಲಿ ಬಂತೀರಿ ಏನೇನು ಒಲೋಲಿ ಏಬೇಬೆ ಎಂಜೆಂಜ ಅನ್ಬೇಡ ಏನೇನು ಆಗ್ಲಾಗ್ಲ ಅವಲವ್ಲು ಅಂಚನ್ ಜಪಕ ಮಲ್ತಿಜಿಂಡ ಐಕೆ ಪುದರ್ ಬೇತೆ ಬರ್ಪುಂಡು ಗೊತ್ತುಂಡು ರೂಪೇಶ್ ಡಾನ್ಸ್ ಒಂಜಿ ಆಪುಜಿ ಅಂಚ ಮಲ್ತಿನಕ್ಲೆನ್ ತೂರ್ಲ ಆಪುಜಿ ಓ ಅದಕ್ಕೆ ಅರ್ಥ ಹೊಡೆತೆ ಡ್ಯಾನ್ಸ್ ಬಂದು ಯಾನಿತ್ತ ಮರದ ಪೀಸ್ ಮತ್ತೆ ನಾಡೋದಿತ್ತು ಬೇತೆ Anyways, we have to wind up the show. Raye naraka se nube paite se atta do peste. Polisi ponde, papa polisi ponde, papa. Raro na siva kasi agirajesi sigu peste. Polisi ponde, papa polisi ponde, papa. Chettu vida mangola. Mente sakka unnada. చాకులాంటి పిల్లాడే ఎంత షార్ప్ గున్నాడే చాకొచ్చి mango koste. ಓಕೆ ಆ್ಯನೋ ಡಾನ್ಸ್ ಮಮ್ಮಿ ಡಾನ್ಸ್ ಎಂಕಲ್ನ ಮೇನ್ ಟೈಟಲ್ ಸ್ಪಾನ್ಸರ್ಸ್ ಆದವರು ಯೂಸರ್ ಫ್ರೆಂಡ್ಲಿ UPS ಇನ್ವರ್ಟರ್ಸ್ ಆ್ಯಂಡ್ ಸ್ಟೆಬಿಲೈಸರ್ಸ್ ಆ್ಯನೋಡ್ ಬಿಗ್ ಥ್ಯಾಂಕ್ಸ್ ಟು ದೆಮ್ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್ ಎಂಕಲ್ನ ಕಾರ್ಯಕ್ರಮದ ಪ್ರಾಯೋಜಕರಾದವರು ಅರುಣ ಮಸಾಲಾ ಸಿಟಿಡೆಲ್ ಡೆವಲಪರ್ಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡವ್ ತೊಗರಿಬೇಳೆ ಹಾಗೂ ಸಲೋನ್ ಸೋಲೋ ಓಕೆ ಜಾಣದಾಣ ಇನ್ನಿತ ಕಾರ್ಯಕ್ರಮ ಮುಗಿಪುನಂಚಿನ ಪೊರ್ತು ನನ್ನ ಒಂಚೂರು ಕಣ್ಣೀರು ಜಾಸ್ತಿ ಆಪುಂಡು ಬಂಡ ನನ್ನ ಒಂಜಿ ವಾರ ಕಾಪುಡು ಅವಾಯ್ ಬೊಕ್ಕ ಕೂಡ ಒಂಜಿ ಎಪಿಸೋಡ್ ನಿಕ್ಲಿಗೋಸ್ಕರ ಕಾತುಂದು ಪುನು ನನಾತ್ ಮಮ್ಮಿನಗ್ಲಿ ನನಾತ್ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ರೆ ತೆಡಿಲ್ ಪರ್ಫಾರ್ಮೆನ್ಸ್ ವಾವ್ ಪರ್ಫಾರ್ಮೆನ್ಸ್ ಎಂಜಲ್ಲರು ಇಂದು ಮಾತ ಕೇಳ್ರ ಕಾತಂದು ಪ್ಲೇ ನೆಕ್ಸ್ಟ್ ವೀಕ್ ಇಂದುವೆ ಟೈಮಿಗೆ ಬರ್ಬಾ ಬಾಯ್ ಮಿಸ್ ಆ್ಯನೋ ಡಾನ್ಸ್ ಮಮ್ಮಿ ಡಾನ್ಸ್ Dance, mommy dance. Dance, mommy dance. Dance, mommy dance. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಆ್ಯನೋಡ್ ಇನ್ವರ್ಟರ್ಸ್ UPS ಆ್ಯಂಡ್ ಸ್ಟೆಬಿಲೈಸರ್ಸ್ ಶೈನಿಂಗ್ ಪಾರ್ಟ್ನರ್ ಶಶಿ ಶೈನ್ ಸ್ಮಾರ್ಟ್ ಸಹ ಪ್ರಾಯೋಜಕರು ಅರುಣ ಮಸಾಲಾಸ್ ಸಲೂನ್ ಸೋಲೋ ಸಿಟಾಡೆಲ್ ಡೆವಲಪರ್ಸ್ ಡವ್ ತೊಗರಿಬೇಳೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ARMC ಫರ್ಟಿಲಿಟಿ ಸೆಂಟರ್ ಮಾತಾ ಮ್ಯಾಟ್ರಿಮೋನಿ AK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ JP ಲೈಟಿಂಗ್ಸ್ ಆ್ಯಂಡ್ ಇಂಟೀರಿಯರ್ಸ್ ವೈಸ್ಮಯ ಪರಿಸಿನ ಕಡವು ಕಣ್ಣೂರ್ ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM.